हरे कृष्ण ಎಲ್ಲ ಭಕ್ತರಿಗೂ ಸ್ವಾಗತ. हरे कृष्ण प्रभु. हरे कृष्ण प्रभु जी. प्रभु जी. हरे कृष्ण प्रभु जी. हरे कृष्ण प्रभु जी. हरे कृष्ण प्रभु जी. हरे कृष्ण प्रभु. हरे कृष्ण माता जी. हरे कृष्ण. ओम नमो भगवते वासुदेवाय. 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 वासुदेवाय नमः नमस्कृत्यं नरं चैव नरोत्तमं नरं चैव नरोत्तमं नरोत्तमं देवीं सरस्वतीं व्यासं देवीं सरस्वतीं व्यासं व्यासं ततो जयम् उदीरयेत्. ततो जयमुदीरये. नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेव्या. नित्यं भागवतसेवया. भगवती उत्तमश्लोके भगवती उत्तमश्लोके भक्तिर्भवती नैष्टिकी. भक्तिर्भवति नैष्ठिकी. ಶ್ರೀಮದ್ ಭಾಗವತಂ 2ನೇ ಸ್ಕಂದದ 4ನೇ ಅಧ್ಯಾಯ ಶ್ಲೋಕ 9. ಯಥಾ ಗುಣಾಂಸ್ತು ಪ್ರಕೃತೆ यथा गुणांस्तु प्रकृतेः ಯುಗಪತ್ ಕ್ರಮಶೋ ಅಪಿ ವಾ. युगपत्क्रमशोऽपि वा. सोऽपि वा. ಯಥಾ ಗುಣಾಂಸ್ತು ಪ್ರಕೃತೆ यथा गुणांस्तु प्रकृते. ಯಥಾ ಗುಣಾಂಸ್ತು ಪ್ರಕೃತೆ यथा गुणांस्तु ಯುಗಪತ್ ಕ್ರಮಶೋ ಅಪಿ ವಾ. क्रमशोऽपि वा. ಯುಗಪತ್ ಕ್ರಮಶೋ ಅಪಿ ವಾ. क्रमशोऽपि वा. भर्ति भूरि शस्त्रेकः बिभर्ति भूरिश्वस्त्वेकः. बिभर्ति भूरिशस्त्वेकः बिभर्ति भूरिश्वस्त्वेकः. कुर्वन् कर्माणि जन्मभिः. कर्माणि जन्मभिः. कुर्वन् कर्माणि जन्मभिः. कुर्वन् कर्माणि जन्मभिः. यथा गुणांस्तु प्रकृते यथा गुणांस्तु प्रकृते. युगपत् क्रमशो अपि वा. युगपत्क्रमशोऽपि वा. बिभर्ति भूरिशस्त्वेकः बिभर्ति भूरिशस्त्वेकः. कुर्वन् कर्माणि जन्मभिः. कुर्वन् कर्माणि कर्माणि जन्मभिः. जन्मभिः. हरे कृष्णा. श्रीधर भट्ट प्रभु ओदी. हरे कृष्ण प्रभु हरे कृष्ण. ओदी. यथा गुणांस्तु प्रकृतेः युगपत् क्रमशोऽपि वा. बिभर्ति भूरिशस्त्वेकः कुर्वन् कर्माणि जन्मभिः. हरे कृष्ण माता जी. हरे कृष्ण प्रभु. हरे कृष्ण. मंजुला सुरेश माता जी ओदी. यस माता जी. यथा गुणांस्तु प्रकृते युगपत् क्रमशः अभिः बिभर्ति भूरिश्वेस्वकाः कुर्वान् कर्माणि जन्मभिः. हरे कृष्ण माता जी. हरे कृष्ण. चंद्रकला माता जी ओदी. हरे कृष्ण माता जी. यथा गुणास्तु प्रकृते गपत् कर्मो शिव बिभर्ति पुरुषस्तेक कुर्वन् कर्माणि जन्मभिः. हरे कृष्ण माता जी. हरे कृष्ण प्रभु जी. हरे कृष्ण.
ಗೀತಾ ಎಂ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ. ಹಾ ಓದಿ ಮಾತಾಜಿ. ಹಾ ಬರ್ತಾ ಇಲ್ಲ ಸ್ಕ್ರೀನ್ ಮೇಲೆ. ಯಥಾ ಹೇಗೆ, ಗುಣಾನ್ ಗುಣಗಳನ್ನು, ತು ಆದರೆ, ಪ್ರಕರ್ತೆ ಭೌತಿಕ ಶಕ್ತಿಯು, ಯುಗಪತ್ ಏಕಕಾಲದಲ್ಲಿ, ಕ್ರಮಶಃ ಕ್ರಮವಾಗಿ, ಅಪಿ ಉಪತಃ ಕೂಡ, ವಾ ಅಥವಾ, ವಿವರ್ತಿ ಪಾಲಿಸುತ್ತಾನೆ, ಭೂರಿಶಃ ಹಲವು ರೂಪಗಳು, ತು ಆದರೆ, ಏಕಃ ಪರಮನೊಬ್ಬನೇ, ಕುರ್ವನ್ ಮಾಡುತ್ತಾ, ಕರ್ಮಾಣಿ ಕಾರ್ಯಗಳನ್ನು, ಜನ್ಮದಿ ಅವತಾರಗಳಿಂದ. ಅನುವಾದ: ಪ್ರಕೃತಿ ಗುಣಗಳೊಡನೆ ತಾನೊಬ್ಬನೇ ಕ್ರಿಯಾಶಾಲನಾಗಲಿ ಅಥವಾ ಏಕಕಾಲದಲ್ಲಿ ಅನೇಕ ರೂಪಗಳಾಗಿ ವಿಸ್ತೃತಗೊಳ್ಳಲಿ ಅಥವಾ ಪ್ರಕೃತಿ ಗುಣಗಳ ನಿರ್ದೇಶನಕ್ಕಾಗಿ ನಿರಂತರವಾಗಿ ವಿಸ್ತೃತಗೊಳ್ಳುತ್ತಿರಲಿ, ದೇವೋತ್ತಮ ಪರಮ ಪುರುಷನು ಒಬ್ಬನೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಶ್ಲೋಕ ಓದೋಣ. ಇದಕ್ಕೇನು ಶ್ಲೋಕ ಭಾವಾರ್ಥ ಕೊಟ್ಟಿಲ್ಲ. ವಿಚಿಕ್ಸಿತಂ ಏತನ್ಮೇ ವಿಚಿಕ್ಸಿತಂ ವಿಚಿಕಿತ್ಸಿತಂ ಏತನ್ಮೇ ವಿಚಿಕಿತ್ಸಿತಂ ಏತನ್ಮೇ ಬ್ರವೀತು ಭಗವಾನ್ ಯಥಾ ಬ್ರವೀತು ಭಗವಾನ್ ಯಥಾ ಬ್ರವೀತು ಭಗವಾನ್ ಯಥಾ ಶಾಬ್ದೆ ಬ್ರಹ್ಮಣಿ ನಿಷ್ಣಾತಃ ಶಾಬ್ದೆ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಂಶ್ಚ ಭವಾನ್ ಖಲು ಪರಸ್ಮಿಂಶ್ಚ ಭವಾನ್ ಖಲು ವಿಚಿಕಿತ್ಸಿತಂ ಏತನ್ಮೇ ಬ್ರವೀತು ಭಗವಾನ್ ಯಥಾ ಶಾಬ್ದೆ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಂಶ್ಚ ಭವಾನ್ ಖಲು ಓದ್ಬೋದು. ಮಾತಾಜಿ ಓದಿಸ್ತೀರಾ? ಸಾರಿ ಪ್ರಭು, ಮ್ಯೂಟ್ ಆಗಿತ್ತು. ಕೃಷ್ಣಮೂರ್ತಿ ಪ್ರಭು ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭು ಹರೇ ಕೃಷ್ಣ. ತನ್ಮೇ ಬ್ರವೀತು ಭಗವಾನ್ ಯಥಾ ಶಬ್ದೇ ಬ್ರಹ್ಮ ನಿಷ್ಠಾತಃ ಪರಸ್ಮಿಂಶ್ಚ ಭವಾನ್ ಖಲು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ವಿಚಿಕಿತ್ಸಿತಮೇತನ್ಮೇ ಬ್ರವೀತು ಭಗವಾನ್ ಯಥಾ ಶಾಬ್ದೆ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಂಶ್ಚ ಭವಾನ್ ಖಲು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಚಂದ್ರ ಆನಂದ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ ಓದಿ ಮಾತಾಜಿ. ವಿಚಿಕಿತ್ಸತಮೇತನ್ಮೇ ಬ್ರವೀತು ಭಗವಾನ್ ಯಥಾ ಶಾಬ್ದೆ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಂಚ್ ಭವಾನ್ ಖಲು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಸುಮಾಲಿನಿ ಜಿ ಮಾತಾಜಿ ಓದಿ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಓದ್ತೀನಿ ಮಾತಾಜಿ. ವಿಚಿಕಿತ್ಸಿತಂ ತನ್ಮೇ ಬ್ರವೀತು ಭಗವಾನ್ ಯಥಾ
शाब्दे ब्रह्मणि निष्णातः परस्य ಹರೇ ಹರೇ ಕೃಷ್ಣ ಮಾತಾಜಿ. ಲತಾ ರತ್ನಾಕರ್ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವಿಚಿಕಿತ್ಸಕಂ ಸಂಶಯಪೂರ್ಣ ಪ್ರಶ್ನೆಗಳನ್ನು ಏತತ್ ಈ ಮೇ ನನ್ನ ಬ್ರುವಿತು ಪರಿಹರಿಸು. ಭಗವಾನ್ ಭಗವಂತನಂತೆ ಶಕ್ತಿಶಾಲಿಯು ಯಥಾ ಆದರಂತೆಯೇ ಶಾಬ್ದೆ ದಿವ್ಯ ಧ್ವನಿಯಾದ ಬ್ರಹ್ಮಣಿ ವೇದ ಸಾಹಿತ್ಯದಲ್ಲಿ ನಿಷ್ಣಾಂತಃ ಪೂರ್ಣ ಸಾಕ್ಷಾತ್ಕಾರ ಪಡೆದವರು ಪರಿಸ್ಮಿನ್ ಅಲೌಕಿಕನಲ್ಲಿ ಚ ಕೂಡ ಭಗವಾನ್ ತಾವು ಖಲು ಅಷ್ಟೇ. ಈ ಎಲ್ಲಾ ಸಂದೇಹಗಳಿಂದ ಕೂಡಿದ ಪ್ರಶ್ನೆಗಳನ್ನು ದಯವಿಟ್ಟು ಪರಿಹರಿಸಿ, ಏಕೆಂದರೆ ನೀವು ವೈದಿಕ ಸಾಹಿತ್ಯದಲ್ಲಿ ಅಪಾರ ಜ್ಞಾನಿಗಳು ಮತ್ತು ದಿವ್ಯ ಸಾಕ್ಷಾತ್ಕಾರ ಹೊಂದಿರುವುದು ಮಾತ್ರವಲ್ಲದೆ ಭಗವಂತನ ಮಹಾನ್ ಭಕ್ತರು ಆಗಿದ್ದೀರಿ. ಆದುದರಿಂದ ನೀವು ದೇವೋತ್ತಮ ಪರಮ ಪುರುಷನಂತೆಯೇ ಆಗಿದ್ದೀರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಸುಮತಿ ಭಟ್ ಮಾತಾಜಿ ಭಾವಾರ್ಥ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಸುಮತಿ ಭಟ್ ಮಾತಾಜಿ. ಸೀತಾ ವಿಜಯ್ ಕುಮಾರ್ ಮಾತಾಜಿ ಓದಿ ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ: ಪರಮ ಪರಾತ್ಪರ ಸತ್ಯವಾದ ದೇವೋತ್ತಮ ಪುರುಷನಾದ ಗೋವಿಂದನು ಅದ್ವಿತೀಯನಾದರೂ ಅಚ್ಯುತವಾದ ಹಾಗೂ ಪರಸ್ಪರ ಅಭಿನ್ನವಾದ ಅಸಂಖ್ಯಾತ ವಿಶ್ರತ ರೂಪಗಳನ್ನು ಹೊಂದಿದ್ದಾನೆ. ಅವನೇ ಮೂಲ ಪುರುಷನಾದರೂ ಶಾಶ್ವತವಾದ ಯುವಶಕ್ತಿಯಿಂದಾಗಿ ಅವನು ಸದಾ ಯುವಕನಾಗಿಯೇ ಇರುತ್ತಾನೆ. ಕೇವಲ ವೇದಗಳ ಲೋಕೋತ್ತರ ಜ್ಞಾನವನ್ನು ತಿಳಿಯುವುದರ ಮೂಲಕ ಅವನನ್ನು ಅರಿಯುವುದು ತುಂಬಾ ಕಠಿಣ. ಆದರೆ ಅವನ ಪರಿಶುದ್ಧ ಭಕ್ತರು ಅವನನ್ನು ಸುಲಭವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಕೃಷ್ಣನಿಂದ ಬಲದೇವ, ಬಲದೇವನಿಂದ ಸಂಕರ್ಷಣ, ಸಂಕರ್ಷಣನಿಂದ ವಾಸುದೇವ, ವಾಸುದೇವನಿಂದ ಅನಿರುದ್ಧ, ಅನಿರುದ್ಧನಿಂದ ಪ್ರದ್ಯುಮ್ನ, ಅಲ್ಲಿಂದ ಮತ್ತೆ ಎರಡನೆಯ ಸಂಕರ್ಷಣ, ಅವನಿಂದ ನಾರಾಯಣ, ಪುರುಷಾವತಾರಗಳು ಮತ್ತು ಇತರ ಅಸಂಖ್ಯಾತ ರೂಪಗಳು. ಇವೆಲ್ಲ ಭಗವಂತನ ವಿವಿಧ ರೂಪಗಳ ವಿಸ್ತರಣೆಗಳು. ಇವನ್ನು ನಿರಂತರವಾಗಿ ಪ್ರವಹಿಸುವ ನದಿಯ ಅಲೆಗಳಿಗೆ ಹೋಲಿಸಬಹುದು. ಇವೆಲ್ಲವೂ ಒಂದೇ. ಇವೆಲ್ಲವೂ ಒಂದರಿಂದ ಇನ್ನೊಂದು ಹೊತ್ತಿಕೊಳ್ಳುವ ಸಮಪ್ರಕಾಶದ ದೀಪಗಳಂತೆ. ಇದು ಭಗವಂತನ ಲೋಕೋತ್ತರವಾದ ಪಟುತ್ವ. ಅವನಿಂದ ಸಂಪೂರ್ಣ ವ್ಯಕ್ತಿತ್ವ ಹೊರಹೊಮ್ಮಿದರೂ ಅವನು ಇನ್ನೂ ಪೂರ್ಣನಾಗಿಯೇ ಉಳಿಯುತ್ತಾನೆ. ಪೂರ್ಣಸ್ಯ ಮಾದಾಯ ಪೂರ್ಣಮೇಮಾವ ವಿಶಿಷ್ಯತೆ. ಹೀಗಿರುತ್ತಾ ಊಹಾತ್ಮಕ ಚಿಂತಕನಿಂದ ಉಂಟಾದ ಭಗವಂತನ ಲೌಕಿಕ ಕಲ್ಪನೆಯು ಸಮ್ಮತವಲ್ಲ. ಹೀಗೆ ಲೌಕಿಕ ವಿದ್ವಾಂಸನಿಗೆ ಅವನು ವೈದಿಕ ಸಾಹಿತ್ಯದಲ್ಲಿ ಅಪಾರ ಜ್ಞಾನಿಯಾಗಿದ್ದರೂ ಭಗವಂತನು ರಹಸ್ಯವಾಗಿ ಉಳಿಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ವಿಜಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ. ಕಾಣ್ತಾ ಇಲ್ಲ ಮಾತಾಜಿ. ಪ್ರಭು ಝೂಮ್ ಔಟ್ ಮಾಡಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ. ಆದುದರಿಂದ ಲೌಕಿಕವಾದ ವಿದ್ವಾಂಸರ, ದಾರ್ಶನಿಕರ ಅಥವಾ ವಿಜ್ಞಾನಿಗಳ ಪರಿಮಿತ ಗ್ರಹಿಕೆಗೆ ಮೀರಿದವನು ಭಗವಂತ. ಪರಿಶುದ್ಧ ಭಕ್ತರು ಅವನನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಏಕೆಂದರೆ ಭಗವದ್ಗೀತೆಯಲ್ಲಿ 18.54 ಭಗವಂತನೇ ಉದ್ಘೋಷಿಸಿದಂತೆ ಜ್ಞಾನದ ಹಂತವನ್ನು ಮೀರಿ ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾದವನು ಮಾತ್ರ ಭಗವಂತನ ಸಹಜ ಸ್ವಭಾವವನ್ನು ಅರಿಯಬಲ್ಲ. ಭಗವಂತನ ಲೋಕೋತ್ತರ ಪ್ರೇಮ ಸೇವೆಯಲ್ಲಿ ಮಗ್ನನಾದ ವ್ಯಕ್ತಿಗೆ ಭಗವಂತ ಅಥವಾ ಅವನ ಪವಿತ್ರ ನಾಮ, ರೂಪ, ಗುಣಗಳು, ಲೀಲೆಗಳು ಮುಂತಾದವುಗಳು ಸ್ಪಷ್ಟ ಕಲ್ಪನೆಯುಂಟಾಗುವುದಿಲ್ಲ. ಇತರ ಸಮಸ್ತ ಬಂಧನಗಳಿಂದ ಬಿಡುಗಡೆಯಾಗಿ ವ್ಯಕ್ತಿಯು ಮೊದಲು ಭಗವಂತನಿಗೆ ಶರಣಾಗಬೇಕು ಎಂಬ ಭಗವದ್ಗೀತೆಯ ಮಾತು ವ್ಯಕ್ತಿಯು ಭಗವಂತನ ಪರಿಶುದ್ಧನಾದ ಕಟ್ಟಿಲ್ಲದ ಭಕ್ತನಾಗಬೇಕೆಂದು ಸೂಚಿಸುತ್ತದೆ. ಆಗ ಮಾತ್ರ ಭಕ್ತಿ ಸೇವಾ ಬಲದಿಂದ ವ್ಯಕ್ತಿಯು ಅವನನ್ನು ಅರಿತುಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸತ್ಯನಾರಾಯಣ್ ಪಿ.ವಿ. ಪ್ರಭು ಓದಿ.
ಅತ್ಯುನ್ನತ ವಿದ್ವಾಂಸರಿಗೂ ಭಗವಂತನು ಅಚಿಂತ್ಯ ಎಂದು ಪರೀಕ್ಷಿತ ಮಹಾರಾಜ ಇಂದಿನ ಶ್ಲೋಕದಲ್ಲಿ ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಭಗವಂತನ ಬಗೆಗೆ ತನಗಿರುವ ಅಪೂರ್ಣ ಜ್ಞಾನವನ್ನು ಖಚಿತಗೊಳಿಸುವಂತೆ ಮತ್ತೇಕೆ ಶುಕಮುನಿಗಳನ್ನು ಅವನು ಕೇಳಬೇಕಾಗಿತ್ತು? ಕಾರಣ ಸ್ಪಷ್ಟವಾಗಿದೆ. ಶುಕಮುನಿಗಳು ವೈದಿಕ ಸಾಹಿತ್ಯದಲ್ಲಿ ಅಪಾರ ವಿದ್ವಾಂಸರಷ್ಟೇ ಅಲ್ಲ, ಅವರು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಮಹಾತ್ಮರಾಗಿದ್ದರು ಹಾಗೂ ಭಗವಂತನ ಶಕ್ತಿ ಸಂಪನ್ನ ಭಕ್ತರಾಗಿದ್ದರು. ಭಗವಂತನ ಶಕ್ತಿ ಸಂಪನ್ನ ಭಕ್ತನು ಭಗವಂತನ ಅನುಗ್ರಹದಿಂದ ಭಗವಂತನಿಂದ ಮಿಗಿಲೇ ಆಗಿರುತ್ತಾರೆ. ದೇವೋತ್ತಮ ಪುರುಷನಾದ ಶ್ರೀರಾಮಚಂದ್ರ ಲಂಕಾದ್ವೀಪವನ್ನು ತಲುಪಲು ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಲು ಪ್ರಯತ್ನಿಸಿದ. ಆದರೆ ಅದೇ ದೇವೋತ್ತಮ ಪುರುಷನ ಅಪ್ಪಟ ಭಕ್ತನಾಗಿದ್ದ ಹನುಮಂತನು ಲಂಘನ ಮಾತ್ರದಿಂದಲೇ ಅದನ್ನು ದಾಟಲು ಸಮರ್ಥನಾದ. ಭಗವಂತನು ತನ್ನ ಶುದ್ಧ ಭಕ್ತರ ಬಗೆಗೆ ಎಂತಹ ಕರುಣಾಳುವೆಂದರೆ ತನ್ನ ಪ್ರಿಯ ಭಕ್ತರು ತನಗಿಂತ ಶಕ್ತಿಶಾಲಿಗಳೆಂಬಂತೆ ತೋರಿಸುತ್ತಾನೆ. ದುರ್ವಾಸ ಮುನಿಗಳು ಲೌಕಿಕ ಸ್ಥಿತಿಯಲ್ಲಿಯೇ ಭಗವಂತನನ್ನು ನೇರವಾಗಿ ತಲುಪುವಷ್ಟು ಸಮರ್ಥರಾಗಿದ್ದರೂ ಅವರನ್ನು ತಾನು ರಕ್ಷಿಸಲಾರೆ ಎಂದು ಭಗವಂತನು ಹೇಳಿದನು. ಸ್ವಲ್ಪ ಮೇಲ್ಮಡೆ ಮಾತಾಜಿ. ರಕ್ಷಿಸುತ್ತಾನೆ. ಆದ್ದರಿಂದ ಭಗವಂತನ ಭಕ್ತನೇ ಹೆಚ್ಚು ಶಕ್ತಿಶಾಲಿ. ಅಷ್ಟೇ ಅಲ್ಲ, ಭಗವಂತನನ್ನು ನೇರವಾಗಿ ಆರಾಧಿಸುವುದಕ್ಕಿಂತ ಅವನ ಭಕ್ತನನ್ನು ಆರಾಧಿಸುವುದು ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಮದ್ಭಕ್ತ ಪೂಜಾಭಿಧಿಕ. ಆದುದರಿಂದ ತೀರ್ಮಾನವೆಂದರೆ ತೀವ್ರವಾಗಿ ಆಸಕ್ತನಾಗಿರುವ ಭಕ್ತನು ಮೊದಲು ಒಬ್ಬ ಗುರುವಿನ ಬಳಿಗೆ ಹೋಗಬೇಕು. ಆ ಗುರು ಕೇವಲ ವೈದಿಕ ಸಾಹಿತ್ಯದಲ್ಲಿ ಪರಿಣಿತನಾಗಿರುವುದಷ್ಟೇ ಅಲ್ಲ, ಭಗವಂತನ ಹಾಗೂ ಭಗವಂತನ ವಿವಿಧ ಶಕ್ತಿಗಳ ವಾಸ್ತವ್ಯ ಸಾಕ್ಷಾತ್ಕಾರವನ್ನು ಹೊಂದಿದ್ದು ಮಹಾಭಕ್ತನಾಗಿರಬೇಕು. ಅಂತಹ ದೈವಭಕ್ತ ಗುರುವಿನ ಸಹಾಯವಿಲ್ಲದೆ ವ್ಯಕ್ತಿಯೊಬ್ಬನು ಭಗವಂತನನ್ನು ಕುರಿತು ಆಧ್ಯಾತ್ಮ ವಿದ್ಯೆಯಲ್ಲಿ ಪ್ರಗತಿಯನ್ನು ಸಾಧಿಸಲಾರ. ಶುಕಮುನಿಗಳಂತಹ ನಿಜವಾದ ಗುರುಗಳು ಭಗವಂತನ ಅಂತರಂಗ ಶಕ್ತಿಗಳನ್ನಷ್ಟೇ ಅಲ್ಲದೆ ಭಗವಂತನು ತನ್ನ ಬಹಿರಂಗ ಶಕ್ತಿಗಳಿಂದ ಹೇಗೆ ಸಹಯೋಗವನ್ನು ಸಾಧಿಸುತ್ತಾರೆ ಎಂದು ವಿವರಿಸುತ್ತಾರೆ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಉಮಾ ಕುಲಕರ್ಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಅಂತರಂಗ ಶಕ್ತಿಯ ಭಗವಂತನ ಲೀಲೆಗಳು ಅವನ ವೃಂದಾವನದ ಕಾರ್ಯಗಳಲ್ಲಿ ಅಭಿವ್ಯಕ್ತವಾಗಿವೆ. ಆದರೆ ಅವನ ಬಹಿರಂಗ ಶಕ್ತಿಯ ಕಾರ್ಯಗಳು ಕಾರಣಾನ್ನವಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತು ಕ್ಷೀರೋದಕಶಾಹಿ ವಿಷ್ಣು ರೂಪಗಳಲ್ಲಿ ನಿರ್ದೇಶಿತವಾಗಿವೆ. ಭಕ್ತರು ಭಗವಂತನ ರಾಸಲೀಲೆಗಳಂತಹ ಚಟುವಟಿಕೆಗಳನ್ನು ಕೇಳುವುದರಲ್ಲಷ್ಟೇ ಆಸಕ್ತರಾಗಿರದೆ ಅವನ ಸೃಷ್ಟಿ ತತ್ವ, ಸೃಷ್ಟಾತ್ಮಕ ಕ್ರಿಯೆಗಳಿಗೆ ಸಂಬಂಧಿಸಿದ ಅವನ ಪುರುಷಾವತಾರ ಲಕ್ಷಣಗಳಲ್ಲೂ ಕೂಡ ತೀವ್ರವಾಗಿ ಆಸಕ್ತರಾಗಿರಬೇಕು. ಇದಕ್ಕೆ ಆದರ್ಶ ಶಿಷ್ಯರಾದ ಪರೀಕ್ಷಿತ ಮಹಾರಾಜ ಮತ್ತು ಆದರ್ಶ ಗುರುಗಳಾದ ಶುಕಮುನಿಗಳ ಉದಾಹರಣೆಯನ್ನು ಅನುಸರಿಸಬೇಕು ಎಂದು ಶೀಲಾ ವಿಶ್ವನಾಥ ಚಕ್ರವರ್ತಿಯವರು ಆಸಕ್ತ ವೈಷ್ಣವರಿಗೆ ಉತ್ತಮ ಸಲಹೆಯನ್ನು ನೀಡಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀಂದಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासदि गौर भक्त वृंद. हरे कृष्ण 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 हरे हरे, हरे राम 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 हरे हरे. यथा गुणांस्तु प्रकृतेर्युगपत् क्रमशो अपिवा बिभर्ति ಭೂರಿಶಸ್ತ್ವೇಕ ಕುರ್ವನ್ ಕರ್ಮಾಣಿ ಜನ್ಮಭಿಃ. ಪ್ರಕೃತಿ ಗುಣಗಳೊಡನೆ ತಾನೊಬ್ಬನೇ ಕ್ರಿಯಾಶೀಲನಾಗಿರಲಿ ಅಥವಾ ಏಕಕಾಲದಲ್ಲಿ ಅನೇಕ ರೂಪಗಳಾಗಿ ವಿಸ್ತೃತಗೊಳ್ಳಲಿ ಅಥವಾ ಪ್ರಕೃತಿ ಗುಣಗಳ ನಿರ್ದೇಶನಕ್ಕಾಗಿ ನಿರಂತರವಾಗಿ ವಿಸ್ತೃತಗೊಳ್ಳುತ್ತಿರಲಿ, ದೇವೋತ್ತಮ ಪರಮ ಪುರುಷನು ಒಬ್ಬನೇ. ವಿಚಿಕಿತ್ಸಿತಂ ಏತನ್ಮೇ ಬ್ರವೀತು ಭಗವಾನ್ ಯಥಾ ಶಾಬ್ದೇ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಂಶ್ಚ ಭವಾನ್ ಖಲು.
ಈ ಎಲ್ಲ ಸಂದೇಹಗಳಿಂದ ಕೂಡಿದ ಪ್ರಶ್ನೆಗಳನ್ನು ದಯವಿಟ್ಟು ಪರಿಹರಿಸಿ. ಏಕೆಂದರೆ ನೀವು ವೈದಿಕ ಸಾಹಿತ್ಯದಲ್ಲಿ ಅಪಾರ ಜ್ಞಾನಿಗಳು ಮತ್ತು ದಿವ್ಯ ಸಾಕ್ಷಾತ್ಕಾರ ಹೊಂದಿದವರು ಮಾತ್ರವಲ್ಲದೆ ಭಗವಂತನ ಮಹಾನ್ ಭಕ್ತರೂ ಆಗಿದ್ದೀರಿ. ಆದುದರಿಂದ ನೀವು ದೇವೋತ್ತಮ ಪುರುಷರಂತೆಯೇ ಆಗಿದ್ದೀರಿ. ಸೊ ಪರೀಕ್ಷಿತ ಮಹಾರಾಜರು ಶುಕಮುನಿಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು ನೀವು ನನ್ನ ಈ ಸಂದೇಹಗಳಿಗೆ ಉತ್ತರವನ್ನು ನೀಡಿ. ಇಲ್ಲಿ ಶಿಷ್ಯರು ಹೇಗೆ ಗುರುವಿನ ಹತ್ತಿರ ಅವರ ಆಶ್ರಯ ಪಡೆದು ಅವರಿಗೆ ಹೇಗೆ ಪ್ರಶ್ನೆಗಳು ಮಾಡಬೇಕು. ಗೀತೆಯಲ್ಲೂ ಕೃಷ್ಣ ಹೇಳೋದು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ತುಂಬಾ ಒಂದು ನಮ್ರ ಸ್ವಭಾವದಿಂದ, ನಮ್ರತೆಯಿಂದ ನಾವು ಒಬ್ಬ ಭಗವಂತನ ಪ್ರತಿನಿಧಿಯಾದ ಶುದ್ಧ ಭಕ್ತರು, ಆಚಾರ್ಯರು, ಗುರುಶ್ರೀಯ ಪರಂಪರೆಯಲ್ಲಿ ಬರೋರನ್ನ ಅವರನ್ನು ನಾವು ಸೇವೆಯ ಭಾವ ಮೂಲಕ ನಾವು ಅವರಿಗೆ ಪ್ರಶ್ನೆ ಮಾಡಬೇಕು. ಚಾಲೆಂಜ್ ಹಾಗೆ ಅಲ್ಲ ಮಾಡೋದು, ಅದನ್ನು ಸೇವೆ ಮನೋಭಾವದಿಂದ ನಾವು ತಿಳ್ಕೊಳ್ಬೇಕು ಅಂತ ಉತ್ಸಾಹದಿಂದ ಕೇಳಬೇಕು. ಸೊ ಇಲ್ಲಿ ನಮ್ಗೆ ಪರೀಕ್ಷಿತ್ ಮಹಾರಾಜರು ಒಂದು ಮಾದರಿ ಶಿಷ್ಯರು, ಐಡಿಯಲ್ ಡಿಸೈಪಲ್. ಸೊ ಅದೇ ರೀತಿಯಲ್ಲಿ ಇಲ್ಲಿ ಶುಕಮುನಿ ಕೂಡ ಐಡಿಯಲ್ ಗುರು, ಐಡಿಯಲ್ ಟೀಚರ್, ಮಾದರಿ ಗುರು. ಸೊ ನಮಗೆ ಇಲ್ಲಿ ಭಾಗವತದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಗುರುವಿನ ಲಕ್ಷಣ ಕೂಡ ಹೇಳೋದು, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇಚ ನಿಷ್ಣಾತಂ ಬ್ರಹ್ಮಣಿ ಉಪಶಮಾಶ್ರಯಂ. ಸೊ ಇಲ್ಲಿ ಅದೇ ರೀತಿಯಲ್ಲಿ ಪದಗಳಿದೆ, ಶಾಬ್ದೇ ಬ್ರಹ್ಮಣಿ ನಿಷ್ಣಾತಃ ಅಂತ. ಸೊ ಇದು ಒಬ್ಬ ಶುದ್ಧ ಭಕ್ತರು, ಒಬ್ಬ ಗುರುಗಳ ಲಕ್ಷಣ, ಗುರುಗಳ ಅರ್ಹತೆ ಅಂತ ಕೂಡ ಹೇಳಿದೆ. ಶಾಬ್ದೇ ಬ್ರಹ್ಮಣಿ ನಿಷ್ಣಾತಃ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು. ಸೊ ಒಬ್ಬ ಜಿಜ್ಞಾಸುವಾದ ವ್ಯಕ್ತಿ, ಅವರು ಗುರು ಹತ್ರ ಹೋಗ್ಲೇಬೇಕು. ತಸ್ಮಾತ್ ಆದ್ದರಿಂದ ಜಿಜ್ಞಾಸುವಾದ ವ್ಯಕ್ತಿ ಈ ಪ್ರಶ್ನೆಗಳಿಗೆ, ಭೌತಿಕ ಜಗತ್ತಿನಲ್ಲಿ ನಾವು ಮನೋಜನ್ಮ ಪಡೆದಿದ್ದೇವೆ ಅಂದ್ರೆ ಏನು ಪರಮ ಸತ್ಯ, ಏನು ಭಗವಂತನು ನಮಗಿರೋ ಸಂಬಂಧ, ಏನು ಈ ಜೀವನದ ಉದ್ದೇಶ, ಸೊ ಇದೆಲ್ಲ ತಿಳ್ಕೊಳ್ಳಿಕ್ಕೆ ಈ ಜಿಜ್ಞಾಸೆ ಉಳ್ಳ ವ್ಯಕ್ತಿ ಗುರು ಹತ್ರ ಖಂಡಿತವಾಗಿ ಹೋಗ್ಬೇಕು. ತಸ್ಮಾತ್ ಅಂದ್ರೆ ಆದ್ದರಿಂದ ಹೋಗಲೇಬೇಕು. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಸೊ ಈ ಉತ್ತಮವಾದ ಪ್ರಶ್ನೆಗಳು, ನಾನು ಯಾರು, ಭಗವಂತನು ಯಾರು, ಈ ಪ್ರಕೃತಿ ಏನು, ನಮ್ಮ ಸಂಬಂಧ ತಿಳ್ಕೊಳ್ಳಿಕ್ಕೆ ಆ ಗುರುವಿನ ಹತ್ರ ಹೋಗ್ಬೇಕು. ಆ ಯಾರು ಅಂತ ಗುರು, ಶಾಬ್ದೇ ಪರೇಚ ನಿಷ್ಣಾತಂ. ಇಲ್ಲಿ ಹೇಗೆ ಶಾಬ್ದೇ ಇಲ್ಲಿ ಪದಗಳು ಉಪಯೋಗಿಸ, ಅದೇ ಇನ್ನೊಂದು ಕಡೆ ಹೇಳೋದು, ಶಾಬ್ದೇ ಪರೇಚ ನಿಷ್ಣಾತಂ ಬ್ರಹ್ಮಣಿ ಉಪಶಮಾಶ್ರಯ. ಸೊ ಅವರು ಶಬ್ದ ಬ್ರಹ್ಮನ್ ಅಂದ್ರೆ ವೇದಗಳು, ಇದರಲ್ಲಿ ಪರಿಣತರಾಗಿರ್ತಾರೆ. ಅವರು ಸಂಪೂರ್ಣ ವೇದ ಜ್ಞಾನವನ್ನು ಅವರು ಅರ್ಥ ಮಾಡ್ಕೊಂಡು ಅದನ್ನು ಜೀರ್ಣ ಮಾಡ್ಕೊಂಡಿರ್ತಾರೆ ಅವರು. ಮತ್ತೆ ಅಷ್ಟೇ ಅಲ್ಲದೆ ಕೇಳಿದ್ದು ಶಾಬ್ದೆ ವೇದಗಳನ್ನು ಅವರು ಹಿಂದೆ ಇರುವ ಆಚಾರ್ಯರಿಂದ, ಗುರುಗಳಿಂದ ಕೇಳಿರ್ತಾರೆ. ಇಲ್ಲ ಅವರು ನಾನೇ ಸ್ವಂತ ಗುರು ಆಗ್ಬಿಟ್ಟೆ, ನಾನೇ ಒಂದು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಒಂದು 20 ವರ್ಷ ಅಲ್ಲಿ ತಪಸ್ ಮಾಡಿ ನಾನು ಗುರು ಆಗ್ಬಿಟ್ಟೆ. ಇಲ್ಲ, ಆ ರೀತಿಯಲ್ಲಿ ಗುರು ಅಲ್ಲ. ಗುರು ಅಂದ್ರೆ ಹಿಂದೆ ಗುರುಗಳು ಅವರ ಆಶ್ರಯದಲ್ಲಿ ಅವ್ರು ಶಿಕ್ಷಣ ಪಡೆದಿದ್ದಾರೆ. ಹೇಗೆ ಇವಾಗ ಟೀಚರ್, ಇಂಜಿನಿಯರ್, ಡಾಕ್ಟರ್ ಅಂದ್ರೆ ಏನ್ ಹೇಳ್ತೇವೆ ನಾವು, ನೀವು ಪುಸ್ತಕಗಳು ಓದ್ಬಿಟ್ಟು ನಾವು ಡಾಕ್ಟರ್ ಆಗ್ಬಿಟ್ಟು ಇಂಜಿನಿಯರ್ ಆಗ್ಬಿಟ್ಟು ಹೋಗ್ತೀರಾ. ಇಲ್ಲ, ಇನ್ನೊಬ್ಬರು ಯಾರೋ ದೊಡ್ಡ ಡಾಕ್ಟರ್ ಅವ್ರ ಕೆಳಗೆ ನೀವು ಪ್ರಾಕ್ಟೀಸ್ ಮಾಡಿ, ಇಲ್ಲ ದೊಡ್ಡ ಲಾಯರ್ ಕೆಳಗೆ ಪ್ರಾಕ್ಟೀಸ್ ಮಾಡಿ, ಸೊ ಮತ್ತೆ ನೀವು ಆಗಾಗ ಸಾಧ್ಯ. ಸೊ ಹಾಗೆ ಶಾಬ್ದೇ ಪರೇಚ ನಿಷ್ಣಾತಂ ಬ್ರಹ್ಮಣಿ ಉಪಶಮಾಶ್ರಯ. ಕೇವಲ ಅವರು ಕಲ್ತದಷ್ಟೇ ಅಲ್ಲ, ಅವರು ಸಾಕ್ಷಾತ್ಕಾರ ಕೂಡ ಇದೆ. ಬ್ರಹ್ಮನ್ ಪರಬ್ರಹ್ಮನ್, ಕೃಷ್ಣನ ಇದು ಸಾಕ್ಷಾತ್ಕಾರ ಕೇವಲ ಒಂದು ಥಿಯರಿ, ಹೀಗೆ ಭಗವಂತನ ಇರ್ಬೋದೇನೋ, ಹೀಗೆ ಹೇಳ್ತಾರೆ ಬಿಡ್ತಾರೆ, ಅದಲ್ಲ. ಕೃಷ್ಣನು ಇದ್ದಾನೆ, ಕೃಷ್ಣನು ಹೀಗೆ ಇದ್ದಾನೆ, ಕೃಷ್ಣನು ಎಲ್ಲೆಲ್ಲೂ ಹೀಗೆ ಇದ್ದಾನೆ ಪರಮಾತ್ಮ ಸ್ವರೂಪದಲ್ಲಿ. ಕೃಷ್ಣನು ಅದನ್ನು ಬಿಟ್ಟು ಕೂಡ ಗೋಲೋಕನಾಥ, ವೈಕುಂಠನಾಥನಾಗಿ ಅನಂತ ರೂಪಗಳಲ್ಲಿ ಇದ್ದಾನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಬಗ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳೋದು, ಅದ್ವೈತಮಚ್ಯುತಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯವ್ವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮದೇವರು ಅಲ್ಲಿ ನಮ್ಗೆ ಹೇಳೋದು ಅದ್ವೈತಂ. ಸೊ ಭಗವಂತನು ಒಬ್ಬನೇ. ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ದೇನೆಂದ್ರೆ, ಕೃಷ್ಣನು ಹಲವು ವಿಸ್ತರಣೆಗಳು ತಗೊಳ್ಬಹುದು. ಮೊದಲ ವಿಸ್ತರಣೆ ಬಲರಾಮ,
ನಂತರ ಬಲರಾಮನಿಂದ ಇದು ಮೂಲ ರೂಪಗಳು ಕೃಷ್ಣ ಬಲರಾಮ ಗೋಲೋಕಧಾಮದಲ್ಲಿ. ನಂತರ ಗೋಲೋಕಧಾಮದಿಂದ ವಿಸ್ತರಣೆಗಳು ಆರಂಭ ಆಗುತ್ತೆ. ಮೊದಲ ವಿಸ್ತರಣೆ ಭಗವಂತನ 4 ಕೈಗಳ ರೂಪ, ಚತುರ್ಭುಜ ರೂಪ ಸಂಕರ್ಷಣ. ನಂತರ ಸಂಕರ್ಷಣನಿಂದ ಬರುವ ವಿಸ್ತರಣೆ ವಾಸುದೇವ, ವಾಸುದೇವನ ವಿಸ್ತರಣೆ ಅನಿರುದ್ಧ, ಅನಿರುದ್ಧನ ವಿಸ್ತರಣೆ ಭಗವಂತನ ಪ್ರದ್ಯುಮ್ನ ಸ್ವರೂಪ. ಸೊ ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ. ಸೊ ನಂತರ ಪ್ರದ್ಯುಮ್ನಿಂದ ಮತ್ತೆ ಎರಡನೆಯ ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಎರಡನೇ 4 ಚತುರ್ಭುಜ ರೂಪಗಳು. ಈ ಎರಡನೇ ಚತುರ್ಭುಜ ರೂಪಗಳಾದ್ಮೇಲೆ ನಾರಾಯಣ ರೂಪಗಳು. ನಾರಾಯಣ ರೂಪಗಳಲ್ಲಿ ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಇದು ಪುರುಷಾವತಾರಗಳನ್ನೋದು. ಇದು ಭೌತಿಕ ಜಗತ್ತಿಗೆ, ಆಧ್ಯಾತ್ಮಿಕ ಜಗತ್ತಿನ ಕೂಡ ಅನಂತ ರೂಪಗಳು. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಅನಂತ ರೂಪಂ ಅಂದ್ರೆ ಇಲ್ಲಿ ಉದಾಹರಣೆ ಹೇಳಿದ್ದಲ್ಲಿ ನೀರಿನ ಅಲೆಗಳು, ನದಿಯಲ್ಲೋ ಇಲ್ಲಾಂದ್ರೆ ಸಮುದ್ರದಲ್ಲೋ ಅಲೆಗಳು ಬರ್ತಾ ಇರ್ತವೆ. ಈಗ ನಾನು ನಿಂತ್ಕೊಂಡು ಬೆಳಿಗ್ಗೆ ನಿಂತ್ಕೊಂಡು ಈಗ 6 ಗಂಟೆಯಿಂದ ನಾನು ರಾತ್ರಿ 6 ಗಂಟೆವರೆಗೂ ನೋಡ್ತೀನಿ, ಎಷ್ಟು ಲೆಕ್ಕ ಮಾಡ್ತೀನಿ ಅಂದ್ರೆ ಲೆಕ್ಕ ಮಾಡಕ್ಕಾಗತ್ತ? ಅಲೆಗಳನ್ನು ಲೆಕ್ಕ ಮಾಡಕ್ಕಾಗತ್ತ? ಒಂದು ಬಂತು, ಇನ್ನೊಂದು ಬಂತು, ಇನ್ನೊಂದು ಬಂತು, ಬರ್ತಾನೇ ಇರ್ತವೆ, ಅದೇ ಮುಗಿಯೋದೇ ಇಲ್ಲ. ಇಲ್ಲಿ ನಮಗೆ ಆಯಾಸ ಆಗಿ ಸಾಕಾಯ್ತು ಅಂತ ಬಿಡ್ಬೇಕಷ್ಟೆ. ಸೊ ಭಗವಂತನ ಅವತಾರಗಳು, ಭಗವಂತನ ರೂಪಗಳು ಅಸಂಖ್ಯಾತವಾಗಿದೆ, ಆದರೆ ಅವನೊಬ್ಬನೇ. ಅದು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಹಲವು ರೂಪಗಳಿದೆ ಅಂದಕ್ಕೆ ನಾನು ಕೂಡ ಒಂದು ಭಗವಂತನ ರೂಪ ಅಂತ ಅಲ್ಲ, ನಾನು ಭಗವಂತನ ಅಂಶ. ಭಗವಂತನ ಪೂರ್ಣ ರೂಪಗಳಿವೆ, ಭಗವಂತನ ಸ್ವ ಅಂಶ ರೂಪಗಳಿವೆ. ನಾನು ಕೂಡ ಭಗವಂತನ ಅಂಶನೇ, ಆದರೆ ನಾನು ವಿಭಿನ್ನ ಅಂಶ, ನಾನು ಒಂದು ಭಾಗ. ಆದರೆ ಪೂರ್ಣವಾಗಿರುವ ರೂಪಗಳು ಭಗವಂತನಿಂದ ಎಷ್ಟೋ ಇದೆ. ಹೇಗೆ ಹೇಳೋದು? ಭಗವಂತನ ರಾಮ, ನರಸಿಂಹ, ವರ, ಇದೆಲ್ಲ ಕೃಷ್ಣ ವಿಸ್ತರಣೆಗಳೇ. ಅವರು ಪೂರ್ಣ ರೂಪಗಳು, ಪೂರ್ಣ ಅವತಾರಗಳಂದ್ರೆ ಅವೇನ್ ಕಡಿಮೆ, ಅವರೇನ್ ಕಡಿಮೆ ಅಲ್ಲ. ಕೃಷ್ಣನ ರೂಪದಿಂದ ಹೊರಗೆ ಬಂದಿದ್ರೆ ಅವರು ಕೃಷ್ಣನಿಗಿಂತ ಕಡಿಮೆ ಶಕ್ತಿ, ಕಡಿಮೆ ಇದು ಅಂತಲ್ಲ, ಅಷ್ಟೇ ಅವರು ಸರ್ವಶಕ್ತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾಹ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಸೊ ಇನ್ನೊಂದ್ ಕಡೆ ಈಶೋಪನಿಷತ್ತಲ್ಲಿ ಹೇಳೋದು, ಭಗವಂತನು ಪೂರ್ಣ, ಅವನಿಂದ ಎಷ್ಟೋ ಪೂರ್ಣಗಳು ಹೊರಗೆ ಬರ್ತವೆ, ಪೂರ್ಣ ಅವತಾರಗಳು, ಪೂರ್ಣ ಅಂಶಗಳು ಅವನಿಗೆ ಬರ್ತವೆ, ಆದರೂ ಅವನು ಪೂರ್ಣವಾಗಿ ಉಳಿತಾನೆ. ಇವಾಗ ನಾವು ಇದರಲ್ಲಿ ಗಣಿತದಲ್ಲಿ 1 - 1 ಏನ್ ಹೇಳ್ತೇವೆ? 0 ಅಂತ ಹೇಳ್ತೇವೆ, 0. ಆದ್ರೆ ಆಧ್ಯಾತ್ಮಿಕವಾಗಿ 1 - 1 = 1. ಅದೇಗೆ? ಹೌದು, ಅದು ಹಾಗೆ. ಭಗವಂತನಿಂದ ಅಸಂಖ್ಯಾತ ರೂಪಗಳು ಬರ್ತಾ ಇವೆ, ಅವನ ವಿಸ್ತರಣೆಗಳು ಬರ್ತಾ ಇದೆ, ಆದರೂ ಕೃಷ್ಣ ಕಡಿಮೆ ಆಗ್ಲಿಲ್ಲ, ಇವತ್ತು ಅವನು ಹಾಗೆಯೇ ಉಳಿದಿದ್ದ. ಸೊ ಇಲ್ಲಾಂದ್ರೆ ಇನ್ನೊಂದ್ ಕಡೆ ಗಣಿತದಲ್ಲಿ ಹೇಳ್ತಾರೆ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ = ಇನ್ಫಿನಿಟಿ ಅಂತ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇಸ್ ನಾಟ್ 0. ಹಾಗೆ ಭಗವಂತನು ಅನ್ಲಿಮಿಟೆಡ್, ಇನ್ಫಿನೈಟ್. ಅವನ ಶಕ್ತಿ, ಅವನ ರೂಪಗಳು, ಅವನ ಕಲ್ಪನೆ ಮಾಡ್ಕೊಳಿಕ್ಕಾಗಲ್ಲ. ಅವನದು ಎಲ್ಲವೂ ಕೂಡ ಅಪರಿಮಿತವಾದ, ಅನ್ಲಿಮಿಟೆಡ್. ಇವಾಗ ಒಂದು ಉದಾಹರಣೆಗೆ ನಾನು ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದು ಉದಾಹರಣೆ ಅಂದ್ರೆ ಸೌರಶಕ್ತಿ, ಸೋಲಾರ್ ಎನರ್ಜಿ. ಸೂರ್ಯದಿಂದ ಎಷ್ಟು ವರ್ಷಗಳು, ಎಷ್ಟು ಕೋಟಿ ವರ್ಷಗಳು, ಇವಾಗ ವಿಜ್ಞಾನಿಗಳೇ ಹೇಳ್ತಾರೆ, ಈ ಸೂರ್ಯ ಎಷ್ಟು ಬಿಲಿಯನ್, ಎಷ್ಟು ಸಾವಿರ ವರ್ಷಗಳು, ಲಕ್ಷ ವರ್ಷಗಳು, ಕೋಟಿ ವರ್ಷಗಳಿಂದ ಇದರ ಅಸ್ತಿತ್ವ ಇದೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಸೂರ್ಯನಿಂದ ಬರೋ ಶಕ್ತಿ ಇವಾಗ ಎಷ್ಟು ಶಕ್ತಿ. ಇವಾಗ ಎಲೆಕ್ಟ್ರಿಸಿಟಿ ನಾವು ತಯಾರು ಮಾಡ್ತೇವೆ, ಎಲೆಕ್ಟ್ರಿಕ್ ಇಂಜಿನಿಯರ್, ಅದು ಮುಗ್ದೋಗ್ಬಿಡುತ್ತೆ. ಇಲ್ಲ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ, ಅದು ಮುಗ್ದೋಗ್ಬಿಡುತ್ತೆ, ಫಿನಿಶ್. ಆ ಸೋರ್ಸ್ ಎನರ್ಜಿದು, ಶಕ್ತಿಯ ಇದು ಫಿನಿಶ್. ಆದ್ರೆ ಭಗವಂತನಿಂದ ಬರ್ತಾ ಇರೋ ಸೂರ್ಯದ ಇದು ಶಕ್ತಿ, ಸೌರಶಕ್ತಿ, ಇದು ಮುಗಿತಾನೆ ಇಲ್ವೇನೋ ಅನ್ಸುತ್ತೆ ನಮ್ಗೆ. ಇಲ್ಲ, ಇದು ಮುಗಿಯುತ್ತೆ. ಇದು ಭೌತಿಕ ಜಗತ್ತು ಆದ್ರಿಂದ, ಭೌತಿಕ ಒಂದು ಸೃಷ್ಟಿ ಆದ್ರಿಂದ ಇದು ಮುಗಿಯುತ್ತೆ. ಸೊ ಭೌತಿಕವಾದದ್ದೇ ನಮ್ಗೆ ಇಷ್ಟು ಶಕ್ತಿಶಾಲಿಯಾಗಿ ಕಾಣುವಾಗ ಇನ್ನು ಆಧ್ಯಾತ್ಮಿಕ ಜಗತ್ತದ ಬಗ್ಗೆ ಏನ್ ಹೇಳ್ಬೇಕು? ಆಧ್ಯಾತ್ಮಿಕ ಜಗತ್ತು ಈಚೆ ಎಲ್ಲದಕ್ಕೂ ಮೂಲನಾದ ಕೃಷ್ಣನ ಬಗ್ಗೆ ಏನ್ ಹೇಳ್ಬೇಕು? ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಭಗವಂತನು ಪೂರ್ಣನು, ಅವನಿಂದ ಬರೋದು ಕೂಡ ಪೂರ್ಣವೇ, ಅವನು ಪೂರ್ಣವಾಗೇ ಉಳಿತಾನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಿಶಿಷ್ಯತೆ. ಸೊ ಒಂದೊಂದ್ಸಲ ನಿರಾಕಾರವಾದಿಗಳು ಒಂದು ಪೇಪರ್ ಉದಾಹರಣೆ ತಗೊಳ್ತಾರೆ. ತಗೊಂಡ್ಬಿಟ್ಟು ಅವ್ರು ಹೇಳ್ತಾರೆ, ಹೌದು ಭಗವಂತನಿದ್ದ, ಅದೊಂದು ದೊಡ್ಡ ಪೇಪರ್ ಇದ್ದಾಗೆ, ಈ ಒಂದು ಹಾಳೆ ನಾನು ಇಟ್ಕೊಂಡಿನಿ, ಇದು ಇಟ್ಕೊಂಡಾಗೆ. ಆದ್ರೆ ಈ ಹಾಳೆಯನ್ನು ನಾನು ತುಂಡು ಮಾಡಿದೆ, ಚೂರ್ ಮಾಡಿದ್ರೆ ನಾನು ಏನಾಗುತ್ತೆ? ಅದು ಚೂರ್ ಆಯ್ತಷ್ಟೇ. ಮತ್ತೆ ಹಾಳೆ ಎಲ್ಲಿ ಉಳಿತು? ಅದು ಚೂರ್ ಅದು ಆಯ್ತಲ್ಲ ಪೇಪರ್. ಇನ್ನ ಪೇಪರ್ ಎಲ್ಲಿ ಉಳಿತು? ಇಲ್ಲ, ಕೃಷ್ಣ ಏನು ಪೇಪರ್ ಅಲ್ಲ, ಭಗವಂತನು ಪರಮ ಸತ್ಯ ಅನ್ನೋದು ಅದೊಂದು ಪೇಪರ್ ಅಲ್ಲ. ಅದನ್ನ ಹೋಲಿಕೆ ತಗೊಂಡು, ಉದಾಹರಣೆ ತಗೊಂಡು ನಾವು ಕಲ್ಪನೆ ಮಾಡ್ಕೊಂಡಂಗೆ ಭಗವಂತನ ಅರ್ಥ ಮಾಡ್ತೀವಿ. ಭಗವಂತನು
ಪೂರ್ಣ. ಭಗವಂತನಿಂದ ಬರೋ ಎಷ್ಟೋ ಪೂರ್ಣ ಅದು ಪೂರ್ಣವಾಗಿ ಉಳಿತಾರೆ. ಸೊ ಅವ್ರು ಈ ಉದಾಹರಣೆ ಹೇಳ್ತಾ ಅವ್ರು ಹೇಳೋದು, ನಾವು ಭಗವಂತನಿಂದ ತುಂಡು ತುಂಡಾದ ಒಂದು ಪೇಪರ್ ಇದ್ದಾಗೆ. ಸೊ ನಾವು ಕೂಡ ಭಗವಂತ. ಈ ಎಲ್ಲಿದ್ದಾನೆ ಭಗವಂತ? ಎಲ್ಲಿದೆ ಪೇಪರ್? ಬಾಳೆಬೆ ಇಲ್ಲ, ಚಿಕ್ಕ ಚಿಕ್ಕ ತುಂಡು ಮಾತ್ರ ಇದೆ. ಹಾಗೆ ನಾವೆಲ್ಲ ತುಂಡು ತುಂಡಾಗಿ ನಾವೆಲ್ಲರೂ ಈಗ ಇದಾಗಿದೆ. ಮತ್ತೆ ನಾವು ಭಗವಂತನ ಐಕ್ಯನಾಗ್ಬಿಟ್ಟು ನಾನು ಕೂಡ ಭಗವಂತ. ಇದು ಎಲ್ಲ ತಪ್ಪು ಕಲ್ಪನೆ, ಇದೆಲ್ಲ ಮೂಢ ವಿಚಾರಗಳು, ಇದೆಲ್ಲ ಮೂರ್ಖತನಗಳು. ಇವೆಲ್ಲ ನಿಜವಾಗ್ಲೂ ವಿಷಯ ಅಂದ್ರೆ ಭಗವಂತನು ಅಪರಿಮಿತ ಶಕ್ತಿಯುಳ್ಳ ಶ್ರೀಕೃಷ್ಣ, ಷಡೈಶ್ವರ್ಯ ಪೂರ್ಣ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವೈರಾಗ್ಯಶ್ಚೈವ ಇತಿ ಭಗ ಇತಿಂಗನ. ಸೊ ಅಲ್ಲಿ ಹೇಳೋದು 6 ಸಂಪೂರ್ಣ ಐಶ್ವರ್ಯಗಳನ್ನು ಕೃಷ್ಣ ಪಡೆದಿದ್ದಾನೆ. ಅವನ ಸೌಂದರ್ಯವಾಗ್ಬೋದು, ಅವನ ಸಂಪತ್ತು ಧನ ಆಗ್ಬೋದು, ಅವನ ವೀರ್ಯ ಶಕ್ತಿ ಆಗ್ಬೋದು, ಐಶ್ವರ್ಯ ವೀರ್ಯ ಯಶಸ್ಸ ಅವನ ಕೀರ್ತಿ ಆಗ್ಬೋದು, ಅವನ ಶ್ರೀ ಸೌಂದರ್ಯ, ಐಶ್ವರ್ಯ ಅವನ ಧನ, ಐಶ್ವರ್ಯ ವೀರ್ಯ ಯಶಸ್ಸ ಶ್ರೀಯ, ಜ್ಞಾನ ವೈರಾಗ್ಯ ಅವನ ಬುದ್ಧಿ, ಅವನ ವೈರಾಗ್ಯ. ಇದಕ್ಕೆ ಯಾವುದಕ್ಕೂ ಕೂಡ ಒಂದು ಮಿತಿಯೇ ಇಲ್ಲ, ಅದು ಅಪರಿಮಿತವಾದದ್ದು ಅಂತ ನಾವು ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಎಲ್ಲ ಶಕ್ತಿಗಳು ಅವನಿಗೆ ಅಧೀನವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇರೋದು. ಯಾಕಂದ್ರೆ ಇಲ್ಲಿ ಹೇಳಿದ್ದು ಪರೀಕ್ಷಿತ್ ಮಹಾರಾಜರು, ನೀವು ಭಗವಂತನ ಮಹಾನ್ ಭಕ್ತರು ಆಗಿದ್ದೀರಿ, ಆದುದರಿಂದ ನೀವು ದೇವೋತ್ತಮ ಪುರುಷರಂತೆಯೇ ಆಗಿದ್ದೀರಿ. ಸೊ ದೇವೋತ್ತಮ ಪರಮ ಪುರುಷತೆ ನೀವು ಶಕ್ತಿಶಾಲಿ, ನೀವು ಭಗವಾನ್. ಅದಕ್ಕೆ ಭಕ್ತರನ್ನು ಒಂದೊಂದ್ಸಲ ಭಗವಾನ್ ಅಂತ ಕರೀತಾರೆ, ಭಗವಾನ್ ನಾರದ ಅಂತ ಕರೀತಾರೆ. ಅವ್ರು ಭಗವಾನ್ ಅಲ್ಲ ಅವರು, ಆದರೆ ಭಗವಂತನ ಸಂಬಂಧದಲ್ಲಿ ಅವರಷ್ಟು ಆತ್ಮೀಯರಾಗಿರೋದ್ರಿಂದ ಭಗವಂತನ ಶಕ್ತಿ ಅವರಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರನ್ನು ಕೂಡ ಭಗವಾನ್ ಅಂತ ಕರೆಯೋದು. ಅವ್ರು ಭಗವಂತರಾಗೋದಿಲ್ಲ ಯಾವತ್ತು, ಅವ್ರು ಯಾವಾಗ್ಲೂ ಕೂಡ ಗೊತ್ತು ಅವ್ರಿಗೆ ಕೃಷ್ಣನೇ ಸರ್ವಶ್ರೇಷ್ಠ ಪುರುಷ ಅಂತ. ಆದರೂ ಕೂಡ ಕೃಷ್ಣನಿಗಿಂತ ಹೆಚ್ಚು ಅವರೊಮ್ಮೊಮ್ಮೆ ಅವರ ಶಕ್ತಿಯನ್ನು ಪ್ರದರ್ಶಿಸ್ತಾರೆ. ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳ್ತಾರೆ. ರಾಮಾಯಣ ನಮ್ಗೆಲ್ಲರಿಗೂ ಗೊತ್ತು, ರಾಮಾಯಣ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಶ್ರೀರಾಮಚಂದ್ರ, ಭಗವಾನ್ ಶ್ರೀರಾಮಚಂದ್ರ ಲಂಕೆಗೆ ಹೋಗ್ಬೇಕಿತ್ತು, ಅದೊಂದು ದ್ವೀಪ. ಸೊ ಅಲ್ಲಿ ಹೋಗ್ಬೇಕು ಅಂದ್ರೆ ಈ ಸಮುದ್ರ ಸಾಗರದಿಂದ ಇದು ಸೇತುವೆ ಮಾಡಿದ್ರು. ಸೊ ಭಗವಾನ್ ಶ್ರೀರಾಮಚಂದ್ರ ಈಗಾದ್ರೂ ಹೋಗ್ಬೋದು, ಸರ್ವಶಕ್ತ ಶ್ರೀರಾಮಚಂದ್ರ. ಆದರೂ ಕೂಡ ಭಗವಂತನು ಒಂದು ಸಾಧಾರಣ ಮನುಷ್ಯನ ರೀತಿಯಲ್ಲಿ ಅವರೊಂದು ಸೇತುವೆಯನ್ನು ಕಟ್ಟಿ, ಆ ಸಾಧಾರಣ ಸೇತುವೆ ಅಲ್ಲ, ತೇಲುವೆ ಸೇತುವೆ. ಕಲ್ಲುಗಳನ್ನು ಹಾಕ್ತಾ ಇದ್ರೆ ಅದು ನೀರಿನಲ್ಲಿ ತೇಲ್ತಾ ಇದೆ. ಸೊ ಎಲ್ಲಿ ಪ್ರಭುಪಾದ ಹೇಳ್ತಾರೆ, ವೇರ್ ಇಸ್ ಯುವರ್ ಲಾ ಆಫ್ ಗ್ರಾವಿಟೇಷನ್? ಎಲ್ಲಿ ಹೋಯ್ತು ನಿಮ್ಮ ಈ ಗ್ರಾವಿಟಿ ಅಂತ ಒಂದು ತತ್ವ ಅಂತ ಒಂದು ಲಾ ಅಂತ ಹೇಳ್ತಿರಲ್ಲ ಫಿಸಿಕ್ಸ್, ಎಲ್ಲಿ ಅದು ಕೆಲಸ ಮಾಡುತ್ತೆ? ಅದು ಕೆಲಸ ಮಾಡೋದಿಲ್ಲ ಯಾವಾಗ ಭಗವಂತನ ಉರುಕ್ರಮ ಅವನ ಕೆಲಸ ಮಾಡ, ಅವನ ಇಚ್ಛೆಯಿಂದ ಇದೆಲ್ಲ ನಿಯಮಗಳಿದೆ ಅಷ್ಟೇ. ಸೊ ಹೀಗೆ ಭಗವಂತನು ಒಂದು ಅಸಾಧಾರಣವಾದ ಲೀಲೆ. ಸೇತುವೆ ಆದ್ರೂ ಕೂಡ ಸೇತುವೆ ಮಾಡ್ಬೇಕಿತ್ತು, ಅದಕ್ಕೆ ಒಂದು ಸ್ವಲ್ಪ ಶ್ರಮ ಮಾಡ್ಬೇಕಿತ್ತು. ಭಗವಂತನು ಅದರ ಮೇಲೆ ನಡೆದುಕೊಂಡು ಹೋಗಿದ್ದು, ಮತ್ತೆ ಲಂಕೆಗೆ ಹೋಗಿತ್ತು. ಆದರೆ ತನ್ನ ಭಕ್ತನಾದ ಶುದ್ಧ ಭಕ್ತ ಹನುಮಾನ್, ಆಂಜನೇಯ, ಸೊ ಅವರು ಆ ರೀತಿಯಲ್ಲಿ ಮಾಡ್ಬೇಕಾಗಿರ್ಲಿಲ್ಲ. ಅವರೇನ್ ಮಾಡಿದ್ರು, ಜೈ ಶ್ರೀರಾಮ್ ಅಂತ ಹೇಳಿದ್ರು ಅಷ್ಟೇ. ಭಗವಂತನ ನಾಮವನ್ನು ಹೇಳ್ತಾ ಅವರು ಆರ್ಬಿಟ್ರು. ಸೊ ಇದು ಭಗವಂತನ ತೋರಿಸೋದು, ತನ್ನ ಭಕ್ತನು ತನಗಿಂತ ಬಲಶಾಲಿ, ತನಗಿಂತ ಶಕ್ತಿಶಾಲಿ. ಇದು ಕೃಷ್ಣನ ಒಂದು ಕೃಪೆ ಆ ಶುದ್ಧ ಭಕ್ತರ ಮೇಲೆ, ಅವರ ಆತ್ಮೀಯ ಈ ಭಾವದಿಂದ ಅವರಿಗೆ ಅಷ್ಟು ಅವರನ್ನು ಇನ್ನ ಕೀರ್ತಿ, ಅವರ ಯಶಸ್ಸು ಇನ್ನ ದೊಡ್ಡದಾಗ್ಲಿ ಅಂತ ಕೃಷ್ಣನಿಗೆ ಇಚ್ಛೆ. ಸೊ ಅದೊಂದು ಉದಾಹರಣೆ ಇಲ್ಲಿ ನಾವು ಕೇಳಿದ್ವಿ. ಇನ್ನೊಂದು ಉದಾಹರಣೆ ಹಾಗೆ ಇಲ್ಲಿ ನಮ್ಗೆ ಅಂಬರೀಷ್ ಮಹಾರಾಜರು. ಸೊ ಅಂಬರೀಷ್ ಮಹಾರಾಜರು ಕೂಡ ಅವರ ವೃತ್ತಾಂತ, ಅವರ ಚರಿತ್ರೆ ನಮ್ಗೆ ಗೊತ್ತು. ಹೀಗೆ ಏಕಾದಶಿಯ ಒಂದು ದಿವಸ ನಂತರ ಮರು ದಿವಸ ದ್ವಾದಶಿ ದಿವಸ ಇವರು ಬರ್ತಾರೆ, ದುರ್ವಾಸ ಮುನಿ. ದುರ್ವಾಸ ಮುನಿ ಬಂದದ್ದ ಉದ್ದೇಶನೇ ಒಂದು ಮತ್ಸರತೆ. ಸೊ ಹೇಳ್ತಾರೆ, ನಾವೆಲ್ಲವನ್ನೂ ಬಿಟ್ಬಿಡ್ಬೋದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅದೇ ಮಾತ್ಸರ್ಯ ಅಷ್ಟು ಸುಲಭ. ಮತ್ಸರತೆ ಅನ್ನೋದು ಅದು ಎಲ್ಲ ಶತ್ರುಗಳು ತುಂಬಾ ದೊಡ್ಡ ಶತ್ರು ಅಂತಾನೆ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳ್ತಾರೆ, ಇಲ್ಲಿ ನೋಡಿ, ಇಲ್ಲಿ ಸಾಮಾನ್ಯ ವ್ಯಕ್ತಿ ಎಲ್ಲ ಯಾರು ಇಲ್ಲಿ ನೋಡ್ತಾ ಇರೋ ದುರ್ವಾಸ ಮುನಿ ತುಂಬಾ ತಪಸ್ವಿ, ಎಷ್ಟೆಷ್ಟು ಸಾವಿರ ವರ್ಷ ತೀವ್ರ ತಪಸ್ಸೆ ಮಾಡಿದ ವ್ಯಕ್ತಿ, ಯೋಗಾಭ್ಯಾಸ ಮಾಡಿ ಇಂದ್ರಿಯಗಳನ್ನು ನಿಗ್ರಹಿಸಿ ಸಿದ್ಧಿಗಳನ್ನು ಪಡೆದು ಆ ವ್ಯಕ್ತಿ. ಆದರೆ ಮತ್ಸರತೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ನೋಡಿ ಒಂದು ಈಶಾಭಾವ ಅಂದ್ರೆ ಆ ವ್ಯಕ್ತಿ ನನಗಿಂತ ದೊಡ್ಡ ವ್ಯಕ್ತಿ, ನನಗಿಂತ ಹೆಚ್ಚು ಗೌರವ ಸಿಗ್ತಾ ಇದೆ, ನನಗಿಂತ ಒಂದು ಬುದ್ಧಿವಂತನು, ನನಗಿಂತ ಯಾರಿದ್ದಾರೆ, ಈ ರೀತಿಯ ಒಂದು ಭಾವನೆ ಇದೆ. ಒಂದು ರೀತಿಯ ದ್ವೇಷದ ಭಾವನೆ. ನಾನೇ ಏನೋ ಸ್ಪೆಷಲ್, ನಾನೇ ಒಂದು ಭಗವಂತನ ಒಂದು ವಿಶೇಷವಾದ ಸೃಷ್ಟಿ. ಸೊ ಈ ರೀತಿಯದು ಆ ಭಾವನೆ ಅದು ಭೌತಿಕ ಜಗತ್ತಿನಲ್ಲಿ ಇದೆ, ನಮ್ಗೆಲ್ಲರಿಗೂ ಹೆಚ್ಚು ಕಡಿಮೆ ಇದೆ. ಸೊ
ಹೀಗೆ ದುರ್ವಾಸ ಮುನಿಗೆ ವಿಷಯದಲ್ಲಿ ಹೇಳೋದು ಅದು ಇತ್ತು. ಅಂಬರೀಷ್ ಮಹಾರಾಜರು ಒಂದು ಸಾಧಾರಣ ರಾಜ, ಗೃಹಸ್ಥನು, ಕ್ಷತ್ರಿಯನು, ನಾನು ಬ್ರಾಹ್ಮಣನು, ನಾನು ಸನ್ಯಾಸಿ. ಸೊ ಈ ರೀತಿ ಅವರಿಗೆ ಒಂದು ಇದು ತಪ್ಪು ಪರಿಕಲ್ಪನೆ ಇತ್ತು. ಸೊ ಹಾಗೆ ಅವ್ರು ಬಂದದ್ದು ಒಂದೇನಾದ್ರು ತಪ್ಪು ಕಂಡಿಡಿದು ಅವ್ರನ್ನ ಶಿಕ್ಷಿಸೋದಕ್ಕೆ ಉದ್ದೇಶದಿಂದಾನೇ ಬರ್ತಾರೆ. ಸೊ ಬರ್ತಾರೆ ಇಲ್ಲಿ ಅಂಬರೀಷ್ ಮಹಾರಾಜರು ನಿರ್ಜಲ ಉಪವಾಸ ಮಾಡ್ತಾ ಇದ್ದಾರೆ. ಸೊ ನಂತರ ಅವರು ಅತಿಥಿ ಅನ್ನು ಒಂದು ಸರಿಯಾದ ರೀತಿಯಲ್ಲಿ ಅವ್ರನ್ನ ಗೌರವ ಕೊಟ್ಟು ಸತ್ಕಾರ ಮಾಡಿ, ನೀವು ಹೋಗಿ ಬನ್ನಿ, ನಿಮ್ಮ ಏನು ಕಾರ್ಯಗಳಿದೆ, ನಾನು ಎಲ್ಲ ಒಂದು ದೊಡ್ಡ ಔತಣವನ್ನು ತಯಾರಿ ಮಾಡ್ತೇವೆ, ನೀವು ಸ್ವೀಕರಿಸಿ ನೀವು ದಯವಿಟ್ಟು ಅಂತ ಅವ್ರಿಗೆ ಮನವಿ ಕೊಟ್ಟು ನಂತರ ಅವ್ರು ಬರ್ತಾರೆ. ಬರೋ ಅಷ್ಟರಲ್ಲಿ ಸಮಯ ಆಗ್ತಾ ಇದೆ, ದ್ವಾದಶಿಯ ಪಾಲನ ಸಮಯ ಇದೆ. ಸಮಯದಲ್ಲಿ ನಾವು ಆಹಾರವನ್ನು ಧಾನ್ಯವನ್ನು ಸ್ವೀಕರಿಸಿದ್ರೆ ಅಂದ್ರೆ ಅದು ಕೂಡ ಒಂದು ಅಪರಾಧ, ಏಕಾದಶಿ ಆಚರಣೆ ಮಾಡುವ ಅಪರಾಧ. ಸೊ ಅವರು ಅವರ ಮಂತ್ರಿಗಳನ್ನ ಕನ್ಸಲ್ಟ್ ಮಾಡಿ ಅವರು ಹೇಳಿದಂತೆ ಇವರು ಅವರಿಗಿಂತ ಇವ್ರಿಗೆ ಗೊತ್ತು, ಇವರೇ ಕೂಡ ನೀರು ಕುಡಿದ್ರೆ ಆಗ್ಬೋದಲ್ವಾ, ಯಾಕೆ ನೀರು ಬಿಟ್ಟಾಗೂ ಬಿಟ್ಟಾಗೆ ಉಪವಾಸ ಬಿಟ್ಟಾಗೆ, ಆದರೆ ನಿರ್ಜಲ ಮಾಡುವ ಪರ್ಟಿಕ್ಯುಲರ್ಲಿ. ಆದರೆ ಈ ಒಂದು ಋಷಿ ಮುನಿಗಳಿಗೆ ಅದೇನು ಅದು ಅಗೌರವ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ. ಆದರೆ ಅಂಬರೀಷ್ ಮಹಾರಾಜರಿಗೆ ಶಿಕ್ಷಿಸಲಿಕ್ಕೆ ಬಂದ ಇವರು ದುರ್ವಾಸ ಮುನಿ ಒಂದು ಅಸುರನ್ನು ಸೃಷ್ಟಿಸಿ ಅವರನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಏನೂ ಇಲ್ಲ, ಚಿಕ್ಕ ಇದು ಅಷ್ಟೇ, ಇವ್ರ ಮುಂಚೆ ಅವರ ನೀರು ಕುಡಿದಾರೆ ಅಷ್ಟೇ, ಅದನ್ನೇ ಅವರು ಅಷ್ಟು ದೊಡ್ಡದಾಗಿ ತೆಗೆದುಕೊಂಡು ಅವ್ರನ್ನ ಸಾಯಿಸ್ಲಿಕ್ಕೆ. ಸೊ ಕೊನೆಗೆ ಏನಾಯ್ತು ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಸುದರ್ಶನ, ಭಗವಂತನ ಆಯುಧ ಸುದರ್ಶನ, ಅವರು ದೊಡ್ಡ ಭಕ್ತರು, ಆಚಾರ್ಯರು ಆ ರೂಪದಲ್ಲಿದ್ದಾರೆ ಅವರು. ಸೊ ಅವರು ಇವರ ರಕ್ಷಣೆಗಾಗಿ ಭಗವಂತನು ಇವರ ಅರಮನೆಯಲ್ಲಿ ಇಟ್ಟದ್ದು. ಸೊ ಅವರು ಆ ಅಸುರನನ್ನು ಕೊಂದು, ಯಾರು ಸೃಷ್ಟಿ ಮಾಡಿದ್ದು ಈ ದುರ್ವಾಸ ಮುನಿ ಒಬ್ಬ ಅಸುರನನ್ನು, ದುರ್ವಾಸ ಮುನಿ ಹಿಂದೆ ಹೋದ್ರು. ಸೊ ದುರ್ವಾಸ ಮುನಿ ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಎಲ್ಲ ಗುಹೆ ಒಳಗೆ, ನೀರಿನೊಳಗೆ, ಆಕಾಶದಲ್ಲಿ ಎಲ್ಲೋದ್ರೂ ಕೂಡ ಸುದರ್ಶನ ಇದೆ ಬಿಡ್ತಾ ಇಲ್ಲ. ಸುದರ್ಶನ ಕೊಲ್ಬಿಡ್ಬೋದಾಯ್ತು, ಆದ್ರೆ ಸುದರ್ಶನ ದೊಡ್ಡ ಋಷಿ, ದೊಡ್ಡ ತಪಸ್ವಿ, ದೊಡ್ಡ ಯೋಗಿ. ಸೊ ಅವ್ರಿಗೇನು ಕೊಲ್ಲಿಕ್ಕಂತಲ್ಲ, ಅವ್ರ ಹಿಂದೆ ಅವರ ಬಿಸಿ, ಆ ಸುದರ್ಶನ ಬಿಸಿ ತಡ್ಕೊಳಕ್ಕಾಗಲಿಲ್ಲ ದುರ್ವಾಸ ಮುನಿ. ಮೊದಲಿಗೆ ಬ್ರಹ್ಮನ ಹತ್ರ ಹೋದ್ರು, ಬ್ರಹ್ಮ ಹೇಳಿದ್ರು ನಾನೇನ್ ಮಾಡ್ಲಿಕ್ಕೆ ಆಗಲ್ಲ. ಶಿವನ ಹತ್ರ ಹೋದ್ರು, ಶಿವ ಕೂಡ ಹೇಳಿದ್ರು ಇಲ್ಲ ನೀನ್ ಯಾರ ಹತ್ರ ಆಟ ಆಡ್ತಾ ಇದ್ದೆ. ಸೊ ಅವರು ಕೂಡ ಆಗ್ಲಿಲ್ಲ. ವಿಷ್ಣು ನಾರಾಯಣ ಹತ್ರ ಹೋದ್ರು. ಅಂದ್ರೆ ಎಷ್ಟು ಶಕ್ತಿಶಾಲಿ, ಎಷ್ಟು ಇದು ದೊಡ್ಡ ವ್ಯಕ್ತಿ ಅಂದ್ರೆ ನಮಗೆ ಸಾಧ್ಯ ಆಗಲ್ಲ. ಇವಾಗ ಇರೋ ಸೈಂಟಿಸ್ಟ್ ಇನ್ನೊಂದು ಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅವರು ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ತಯಾರಿ ಮಾಡಿದ ಒಂದು ರಾಕೆಟ್, ಒಂದು ಏರೋಪ್ಲೇನ್ ತಯಾರಿ ಮಾಡಿ ಮಕ್ಕಳು ಆಡ್ತಾ ಇರ್ತಾರಲ್ಲ, ಆಟ ಆಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ದುರ್ವಾಸ ಮುನಿ ನಿಜವಾದ ಯೋಗಿ, ಈ ಭೌತಿಕ ಜಗತ್ ಬಿಟ್ಟು ವೈಕುಂಠ ಲೋಕ ಪ್ರವೇಶ ಮಾಡೋ ಒಂದು ಶಕ್ತಿ ಉಳ್ಳ ವ್ಯಕ್ತಿ. ಸೊ ಅಲ್ಲಿ ನಾರಾಯಣ ಹತ್ರ ಹೋದಾಗ ನಾರಾಯಣ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ನಾರಾಯಣ. ಆ ಮಾತುಗಳು ಕೇಳ್ಬೇಕಾದ್ರೆ 9ನೇ ಸ್ಕಂದದಲ್ಲಿ ನೋಡ್ಬೋದು. ಅಹಂ ಭಕ್ತ ಪರಾಧೀನೋ ಯಸ್ವತಂತ್ರ, ಅಹಂ ಭಕ್ತ ಪರಾಧೀನೋ ಯಸ್ವತಂತ್ರ ಇವ ದ್ವಿಜ ಸಾಧುಭಿರ್ ಗ್ರಸ್ತ ಹೃದಯೋ ಭಕ್ತ ಜನ ಪ್ರಿಯ. ಸೊ ಇಲ್ಲಿ ಭಗವಾನ್ ನಾರಾಯಣ, ಸೊ ಭಗವಂತನ ನಾರಾಯಣ ರೂಪದಲ್ಲಿ ಅವರು ಭೇಟಿ ಮಾಡೋದು ದುರ್ವಾಸ ಮುನಿ. ಭಗವಂತನ ಹೇಳೋದು, ನಾನು ಸಂಪೂರ್ಣವಾಗಿ ನನ್ನ ಭಕ್ತರ ಅಧೀನವಾಗಿದ್ದೇನೆ, ನಾನು ಸ್ವತಂತ್ರವೇ ಅಲ್ಲ. ಕೃಷ್ಣನ ಪರಮ ಸ್ವತಂತ್ರ ವ್ಯಕ್ತಿ, ಸ್ವರಾಟ್. ಆದ್ರೆ ಭಗವಂತನ ಹೇಳೋದು, ನಾನು ಸಂಪೂರ್ಣವಾಗಿ ನನ್ನ ಭಕ್ತರ ಕೈನಲ್ಲಿದ್ದೆ. ಸೊ ನಾವು ನೋಡ್ತೀವಿ ಒಮ್ಮೊಮ್ಮೆ ಕೃಷ್ಣನು ಕೂಡ ಈ ರೀತಿ ತೋರಿಸೋದು. ತಾಯಿ ಯಶೋದೆ, ಆಮೇಲೆ ನಂದ ಮಹಾರಾಜರು, ತಾಯಿ ಯಶೋದೆಗೆ ಒಂದು ಆಟದ ಗೊಂಬೆ ರೀತಿಯ ಕೃಷ್ಣ. ನಂದ ಮಹಾರಾಜರು ಕೂಡ ಹಾಗೆ. ನಂದ ಮಹಾರಾಜರು ಒಂದ್ ದಿವಸ ಹೇಳ್ತಾರಂತೆ ತಾಯಿ ಯಶೋದೆಗೆ, ನಿನ್ನ ಪುಟ್ಟ ಕೃಷ್ಣ ಏನು ಕೆಲ್ಸಕ್ಕೆ ಬರ್ತಾನೆ, ಏನಕ್ಕೆ ಪ್ರಯೋಜನ ಇಲ್ಲ, ಚಿಕ್ಕ ವ್ಯಕ್ತಿ, ಚಿಕ್ಕ ಹುಡುಗ, ಇನ್ನ 1 ವರ್ಷ 2 ವರ್ಷ. ಸೊ ತಾಯಿ ಯಶೋದೆ ಇಲ್ಲ ನನ್ನ ಕೃಷ್ಣ ಏನ್ ಬೇಕಾದ್ರೂ ಮಾಡ್ಬೋದು, ಅವನು ಪುಟ್ಟ ಬಾಲಕಲ್ಲ, ಅವನು ನೋಡು ಇವಾಗ ಏನ್ ನೋಡಿ ಹೇಗೆ ಮಾಡ್ತಾನೆ. ಓ ಕೃಷ್ಣ, ನಿನ್ನ ತಂದೆಯ ಚಪ್ಪಲಿಯನ್ನು ತಗೊಂಡ್ ಬಾ. ಸೊ ಕೃಷ್ಣ ಪರಮ ಪುರುಷ, ದೇವೋತ್ತಮ ಪರಮ ಪುರುಷ. ತಾಯಿ ಯಶೋದೆ ಹೇಳ್ತಾ ಇದ್ದಾರೆ, ತನ್ನ ತಂದೆಯ ಚಪ್ಪಲ್, ಸ್ಲಿಪ್ಪರ್ ತಗೊಂಬನ್ನಿ. ಸೊ ಕೃಷ್ಣ ಏನ್ ಮಾಡ್ತಾನೆ, ತಗೊಂಡ್ಬರ್ಬೋದು, ಆದ್ರೆ ಕೃಷ್ಣ ಏನ್ ಮಾಡ್ತಾನೆ, ತನ್ನ ತಲೆ ಮೇಲೆ ಇಟ್ಕೊಂಡು ತಂದೆ ಹತ್ತಾ ಇರ್ತಾನೆ. ಆಮೇಲೆ ತಂದೆ ಏನ್ ಹೇಳ್ತಾರೆ, ನಂದ ಮಹಾರಾಜ ಬಾ 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 ನನ್ನ ಕಂದ ಬಾ ಬಾ. ಇದು ಕೃಷ್ಣನ ಇದು ಕೃಷ್ಣ ಮತ್ತು ನಂದ ಮಹಾರಾಜರ ಆತ್ಮೀಯ ಸಂಬಂಧ, ಯಶೋಧ ಮಾತೆಯ ಆತ್ಮೀಯ ಸಂಬಂಧ. ಕೃಷ್ಣ ಸಂಪೂರ್ಣವಾಗಿ ಅವರ ಅಧೀನರಾಗಿ, ಅವರ ರಕ್ಷಣೆಯಲ್ಲಿ, ಅವರ ಆಶ್ರಯದಲ್ಲಿ. ಸೊ ನಾರಾಯಣ ಇಲ್ಲಿ ಹೇಳೋ ಮಾತು ದುರ್ವಾಸ ಮುನಿಗೆ, ಅಹಂ ಭಕ್ತ ಪರಾಧೀನೋ ಹ್ಯಸ್ ಸ್ವತಂತ್ರ ಇವ ದ್ವಿಜ. ಓ ಬ್ರಾಹ್ಮಣ, ನಾನು ಸ್ವತಂತ್ರ, ನಾನು ಸ್ವತಂತ್ರ ಇಲ್ಲ, ನನಗೆ ನನ್ನ ಭಕ್ತರಕ್ಕೆ ಸಂಪೂರ್ಣ ಅಧೀನನಾಗಿದ್ದೇನೆ.
ಸಾಧುಬೀರ್ ಗ್ರಸ್ತಹೃದಯೋ ಭಕ್ತೈರ್ ಭಕ್ತ ಜನಪ್ರಿಯ. ಯಾರು ಶುದ್ಧ ಭಕ್ತರೋ ಅವ್ರಿಗೆ ಯಾವ ಭೌತಿಕ ಇಚ್ಛೆಗಳಿಲ್ಲ, ಸಂಪೂರ್ಣವಾಗಿ ಭೌತಿಕ ಇಚ್ಛೆಗಳನ್ನು ಬಿಟ್ಬಿಟ್ಟಿದ್ದಾರೆ, ಅವರು ನನಗೆ ಅಷ್ಟು ಪ್ರಿಯರು. ನಾನು ಅವರ ಹೃದಯದ ಅಂತರಾಳದಲ್ಲಿ ನಾನು ನೆಲೆಸಿದ್ದೇನೆ. ಸೊ ಅವರಷ್ಟೇ ಅಲ್ಲದೆ ಅವರ ಭಕ್ತರು ಯಾರಿರ್ತಾರೆ ಅಂತ ವ್ಯಕ್ತಿಗಳು, ಅಂತ ಮಹಾತ್ಮರು, ಅವರು ಕೂಡ ನನಗೆ ತುಂಬಾ ಪ್ರಿಯ. ಸೊ ನಮ್ಮ ಜೀವನದ ಧ್ಯೇಯ ಅಂದ್ರೆ ಈ ರೀತಿಯ ಒಬ್ಬ ಆಚಾರ್ಯರು, ಶುದ್ಧ ಭಕ್ತರು, ಶ್ರೀಲ ಪ್ರಭುಪಾದಂತ ಶುದ್ಧ ಭಕ್ತರು. ಸೊ ಇನ್ನ ಅವರ ಪ್ರತಿನಿಧಿಗಳಿದ್ದಾರೆ. ಸೊ ಇವರಿಗೆ ನಾವು ತುಂಬಾ ಆತ್ಮೀಯರಾಗೋದು ನಮ್ಮ ಜೀವನದ ಧ್ಯೇಯ. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳೋದು, ನಾರಾಯಣನ್ ಹೇಳೋದು, ನಾನು ಅಸ್ವತಂತ್ರನು, ನನ್ನ ಭಕ್ತರ ಹೃದಯದಲ್ಲೇ ಇದ್ದೇನೆ. ಇನ್ನ ಮುಂದೆ ಹಾಗೆ ಮುಂದುವರಿಯುತ್ತೆ ಅದು ಮಾತುಗಳು. ಹೇಳ್ತಾರೆ, ನನಗೆ ನನ್ನ ಭಕ್ತರು ಬಿಟ್ಟು ಏನೂ ಗೊತ್ತಿಲ್ಲ, ನನ್ನ ಭಕ್ತರಿಗೆ ನನ್ನ ಬಿಟ್ಟು ಏನು ಗೊತ್ತಿಲ್ಲ, ನಾನು ಅವರ ಹೃದಯದಲ್ಲಿದ್ದೇನೆ, ಅವರು ನನ್ನ ಹೃದಯದಲ್ಲಿ. ಸೊ ಈ ರೀತಿಯಲ್ಲಿ ಇವಾಗ ಹೇಳ್ತೇವಲ್ಲ ನಾವು ಲವರ್ಸ್, ಪ್ರೇಮಿಗಳು ಹೇಳೋ ರೀತಿಯಲ್ಲಿ, ನಾನು ನಿನ್ನನ್ನು ಬಿಡಲಾರೆ, ನೀನ್ ನನ್ನನ್ನು ಬಿಡಲ್ಲ. ಇದೆಲ್ಲ ನಾಟಕ ಅಷ್ಟೇ. ಭೌತಿಕ ಜಗತ್ತಲ್ಲಿ ಪ್ರತಿಯೊಂದು ಡ್ರಾಮಾ. ಸ್ವಲ್ಪ ಸಮಯ ನಡೆಯುತ್ತೆ, ಸ್ವಲ್ಪ ಸಮಯ ನಂತರ ಡ್ರಾಮಾ ಅವರ ಇದು ಗೊತ್ತಾಗುತ್ತೆ. ಆಮೇಲೆ ಹೇಳ್ತಾರೆ, ನಾನು ಹೇಗೆ ಸಹಿಸ್ಕೊಂಡು ಹೋಗ್ತಾಯೋ ನಿನ್ನ ಹತ್ರ ಅಂತ ಅವರು ಹಾಗೆ ಹೇಳ್ತಾರೆ, ಇವರು ಹಾಗೆ. ಸೊ ಇದು ಭೌತಿಕ ಜಗತ್ತು. ಈ ಸಂಬಂಧ ಇದೆಲ್ಲವೂ ಕೂಡ ಇಲ್ಲಿ ತಾತ್ಕಾಲಿಕವಾದ. ಅದೇ ಕೃಷ್ಣನೊಟ್ಟಿಗೆ ಇರೋ ಸಂಬಂಧ ಪ್ರತಿ ಜೀವಿಗೆ ಇದು ನಿತ್ಯವಾದ ಸಂಬಂಧ, ನಿತ್ಯವಾದ ಆತ್ಮೀಯ ಸಂಬಂಧ. ಹೇಗೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಒಂದು ಹೇಳೋದು ತಾಯಿ ಮಗು ಇಲ್ಲ ತಂದೆ ಮಗುವಿನ ಸಂಬಂಧ, ಇದು ಕೂಡ ಇಲ್ಲಿ ಅಷ್ಟು ಇದಲ್ಲ, ಶಾಶ್ವತವಲ್ಲ. ಅದೇ ಕೃಷ್ಣನೊಟ್ಟಿಗೆ ಇರೋದು ತುಂಬಾ ಗಾಢವಾದ ಸಂಬಂಧ. ತುಂಬಾ ಗಾಢವಾದ ಸಂಬಂಧ ಅಂದ್ರೆ ಅದು ಯಾವತ್ತೂ ಕೂಡ ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇಲ್ಲಿ ಭಗವಂತನು ಇಲ್ಲಿ ಹೇಳ್ತಾ ಇರೋದು, ತನ್ನ ಭಕ್ತರು, ಶುದ್ಧ ಭಕ್ತರು ತನಗಿಂತ ಅವರು ಶಕ್ತಿವಂತರು. ಹಾಗೆ ನಾವು ಅವರ ಆಶ್ರಯ ಪಡಿಬೇಕು. ಸೊ ಪರೀಕ್ಷಿತ ಮಹಾರಾಜರು ಸರಿಯಾದ ಮಾರ್ಗದಲ್ಲಿ ಶುಕಮುನಿಗಳಿಗೆ ಹೇಳ್ತಾರೆ, ನೀವು ಅಂತ ಒಬ್ಬ ಮೇಧಾವಿ, ಅಂತ ದೊಡ್ಡ ಮಹಾತ್ಮರು, ದಯವಿಟ್ಟು ನೀವು ನನ್ನ ಈ ಸಂಶಯಗಳು ಏನಿದೆ ಇದನ್ನು ಹೋಗಲಾಡಿಸಿ. ಸೊ ನಾನು ನಿಮಗೆ ಇದನ್ನು ಮನವಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅತ್ಯುನ್ನತ ವಿದ್ವಾಂಸರಿಗೂ ಭಗವಂತನು ಅಚಿಂತ್ಯ ಎಂದು ಪರೀಕ್ಷಿತ ಮಹಾರಾಜ ಹಿಂದಿನ ಶ್ಲೋಕದಲ್ಲಿ ಒಪ್ಪಿಕೊಂಡಿದ್ದಾನೆ. ಹಾಗಾದರೆ ಭಗವಂತನ ಬಗೆಗೆ ತನಗಿರುವ ಅಪೂರ್ಣ ಜ್ಞಾನವನ್ನು ಖಚಿತಗೊಳಿಸುವಂತೆ ಮತ್ತೇಕೆ ಶುಕಮುನಿಗಳನ್ನು ಅವನು ಕೇಳಬೇಕಾಗಿತ್ತು? ಕಾರಣ ಸ್ಪಷ್ಟವಾಗಿದೆ. ಶುಕಮುನಿಗಳು ವೈದಿಕ ಸಾಹಿತ್ಯದಲ್ಲಿ ಅಪಾರ ವಿದ್ವಾಂಸರಷ್ಟೇ ಅಲ್ಲ, ಅವರು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಮಹಾತ್ಮರಾಗಿದ್ದರು ಹಾಗೂ ಭಗವಂತನ ಶಕ್ತಿ ಸಂಪನ್ನ ಭಕ್ತರಾಗಿದ್ದರು. ಭಗವಂತನ ಶಕ್ತಿ ಸಂಪನ್ನ ಭಕ್ತನು ಭಗವಂತನ ಅನುಗ್ರಹದಿಂದಾಗಿ ಭಗವಂತನಿಗಿಂತ ಮಿಗಿಲೇ ಆಗಿರುತ್ತಾನೆ. ದೇವೋತ್ತಮ ಪುರುಷನ ನಾವು ಇದೆರಡು ಇನ್ಸ್ಟೆನ್ಸ್ ನೋಡಿದ್ವಿ, ಶ್ರೀರಾಮಚಂದ್ರದು ಮತ್ತೆ ಅಂಬರೀಷ್ ಮಹಾರಾಜರು. ಸೊ ಇಲ್ಲಿ ಮದ್ಭಕ್ತ ಪೂಜಾಭ್ಯಧಿಕ, ನನ್ನ ಭಕ್ತನು ನನಗಿಂತ ಹೆಚ್ಚು ಪೂಜನೀಯ ಅಂತ ಕೃಷ್ಣ ಹೇಳ್ತಾರೆ. ಆದುದರಿಂದ ತೀರ್ಮಾನವೇನೆಂದರೆ, ಏನು ತೀರ್ಮಾನ? ತೀವ್ರವಾಗಿ ಆಸಕ್ತನಾಗಿರುವ ಭಕ್ತನು ಮೊದಲು ಒಬ್ಬ ಗುರುವಿನ ಬಳಿಗೆ ಹೋಗಬೇಕು. ಆ ಗುರು ಕೇವಲ ವೈದಿಕ ಸಾಹಿತ್ಯದಲ್ಲಿ ಪರಿಣತನಾಗಿರುವಷ್ಟೇ ಅಲ್ಲ, ಭಗವಂತನ ಹಾಗೂ ಭಗವಂತನ ವಿವಿಧ ಶಕ್ತಿಗಳ ವಾಸ್ತವ ಸಾಕ್ಷಾತ್ಕಾರವನ್ನು ಹೊಂದಿದ್ದು ಮಹಾಭಕ್ತನಾಗಿರಬೇಕು. ಅಂತಹ ದೈವಭಕ್ತ ಗುರುವಿನ ಸಹಾಯವಿಲ್ಲದೆ ವ್ಯಕ್ತಿಯೊಬ್ಬನು ಭಗವಂತನನ್ನು ಕುರಿತು ಆಧ್ಯಾತ್ಮ ವಿದ್ಯೆಯಲ್ಲಿ ಪ್ರಗತಿಯನ್ನು ಸಾಧಿಸಲಾರ. ಶುಕಮುನಿಗಳಂತ ನಿಜವಾದ ಗುರುಗಳು ಭಗವಂತನ ಅಂತರಂಗ ಶಕ್ತಿಗಳನ್ನಷ್ಟೇ ಅಲ್ಲದೆ ಭಗವಂತನು ತನ್ನ ಬಹಿರಂಗ ಶಕ್ತಿಗಳಿಂದ ಹೇಗೆ ಸಹಯೋಗವನ್ನು ಸಾಧಿಸ್ತಾನೆ ಎಂದು ವಿವರಿಸುತ್ತಾರೆ. ಸೊ ಭಗವಂತನ ಎಲ್ಲ ಲೀಲೆಗಳು, ಅಂತರಂಗ ಲೀಲೆ ಏನು ವೈಕುಂಠದಲ್ಲಿ ಗೋಲೋಕದಲ್ಲಿ ನಡೀತಾ ಇವೆ, ಇಲ್ಲ ಇದು ಭೌತಿಕ ಜಗತ್ತಿನಲ್ಲಿ ಅವನು ಹೇಗೆ ಸೃಷ್ಟಿಯನ್ನು ಸೃಷ್ಟಿಯನ್ನು ಕಾರಣನಾಗಿದ್ದಾನೆ, ಸೃಷ್ಟಿಯ ನಂತರ ಎಲ್ಲ ಲೋಕಗಳ ಅಸ್ತಿತ್ವ ಹೇಗಿದೆ, ಎಲ್ಲ ದೇವತೆಗಳು ಹೇಗಿದ್ದಾರೆ, ಎಲ್ಲರೂ ಭಗವಂತನ ಆದೇಶದಿಂದ ಹೇಗೆ ಇದೆಲ್ಲ ನಡೀತಾ ಇದೆ, ಇದೆಲ್ಲವೂ ಕೂಡ ನಾವು ತಿಳ್ಕೊಳ್ಬೇಕು. ಇದು ನಾವು ಕೇವಲ ಕೃಷ್ಣನ ಲೀಲೆಯನ್ನು ಕೇಳ್ತೇವೆ ಅಂತ ಅದಕ್ಕೆ ಹೋಗ್ಬಾರ್ದು. ಸೊ ಇದು ಸ್ಟೆಪ್ ವೈಸ್, ಒಂದು ಹಂತ ಅಂತ ಹೆಜ್ಜೆಯಾಗಿ ನಾವು ತಿಳ್ಕೊಳ್ಬೇಕು ಅಂತ ನಮ್ಗೆ ಹೇಳ್ತಾ ಇರೋದು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಮತ್ತೆ ಅದೇ ಅನೌನ್ಸ್ಮೆಂಟ್ ಅಂದ್ರೆ ಒಂದು ಸರ್ವೆ ಫಾರ್ಮ್ ಅಂತ ನಾವು ಶೇರ್ ಮಾಡಿದ್ವಿ ಸ್ವಲ್ಪ ದಿನದಿಂದ, ಹಿಂದೆ ಮತ್ತೆ ಮಾಡ್ತೀವಿ ನಾವು. ಸೊ ದಯವಿಟ್ಟು ನೀವೆಲ್ಲರೂ ಅದನ್ನ ಭರ್ತಿ ಮಾಡಿ. ಏನಂದ್ರೆ ನಮಗೆ ಅದರಿಂದ ನಿಮ್ದು ತಿಳಿಯುತ್ತೆ ಪ್ರತಿಯೊಬ್ಬರು ಎಷ್ಟೆಷ್ಟು ಸುತ್ತು ಜಪ ಮಾಡ್ತಾ ಇದ್ದೀರಾ. ಕೆಲವು ಜನ 1 ಸುತ್ತು, ಕೆಲವು ಜನ 4 ಸುತ್ತು, ಕೆಲವು ಜನ 8 ಸುತ್ತು, ಕೆಲವು ಜನ 16 ಸುತ್ತು. ಸೊ ನೀವು ಆಗ ಮಾಡೋದ್ರಿಂದ ನಮಗೂ ಕೂಡ ತಿಳಿಯೋದ್ರಿಂದ ನಿಮಗೆ ಯಾವ ರೀತಿಯಾಗಿ ನೀವು ಇವಾಗ 2ನೇ ಲೆವೆಲ್ ಕ್ಲಾಸಸ್ ಇದೆ, 3ನೇ ಲೆವೆಲ್ ಕ್ಲಾಸಸ್ ನಡೀತಾ ಇದೆ, ಇಲ್ಲ ಅಂದ್ರೆ ಭಕ್ತಿಶಾಸ್ತ್ರಿ ಕ್ಲಾಸಸ್ ನಡೀತಾ ಇದೆ, ತರಗತಿ ಇದೆ ನಮ್ದು ಭಾನುವಾರ, ತುಂಬಾ ಚೆನ್ನಾಗಿ ನಡೀತಾ ಇದೆ ಭಕ್ತಿಶಾಸ್ತ್ರಿ ಅಂತೂ. ಹರೇ ಕೃಷ್ಣ ಪ್ರಭುಜಿ, ನಾನು ನಾಗತ್ತಮ್ಮ 20 ರೌಂಡ್ ಮಾಡ್ತಾ ಇದ್ದೀನಿ.
ಒಂದ್ ನಿಮಿಷ ಮಾತಾಡಿ ನಾಗರತ್ನ ಅವರೇ, ಒಂದ್ ನಿಮಿಷ. ಸೊ ಹೀಗೆ ಆ ಸರ್ವೆ ಫಾರ್ಮ್ ಅಂತ ಏನ್ ಕೊಡ್ತೇವೆ ಅದನ್ನ ಪ್ರತಿಯೊಬ್ಬರು ಅದನ್ನ ಫಿಲ್ ಮಾಡಿ ಭರ್ತಿ ಮಾಡಿ ನಮಗೂ ಕೂಡ ಯಾರ್ಯಾರು ನೆಕ್ಸ್ಟ್ ಎಲ್ಲಿ ಸೇರಿಸಬಹುದು, ಅದೇ ಭಕ್ತಿ ಸದಾಚಾರ ಒಂದು ಕೂಡ ಇದೆ ಹೇಳ್ತಾ ಇದ್ದೀನಿ. ಸೊ ಇದೊಂದು ನಾನು ಶೇರ್ ಮಾಡ್ತೀನಿ ಗ್ರೂಪ್ ನಲ್ಲಿ. ಸೊ ದಯವಿಟ್ಟು ಎಲ್ಲರೂ ಇದೊಂದು ಫಿಲ್ ಮಾಡಿ. ಏನಿಲ್ಲ, ನಿಮ್ಮ ಹೆಸರು ಇರುತ್ತೆ, ನಿಮ್ಮ ನಂಬರ್ ಮೋಸ್ಟ್ ಇರ್ಬೋದು, ಇಮೇಲ್ ID, ಮತ್ತೆ ಇದು ಎಷ್ಟು ಸುತ್ತು ಜಪ ಮಾಡ್ತಾ ಇದ್ದೀರಾ, ಈ ರೀತಿಯಲ್ಲಿ ನಮಗೆ ಒಂದು ಫೀಡ್ಬ್ಯಾಕ್ ಇದೆ. ಹೇಗೆ ಇದು ನಾವು ಮುಂದೆ ಮತ್ತೆ ಪ್ರತಿಯೊಬ್ಬರು ಹೇಗೆ ಹೆಜ್ಜೆಯಾಗಿ ನಾವು ಮುಂದೆ ಹೋಗ್ಬೋದು. ದೀಕ್ಷೆ ಪಡೀಲಿಕ್ಕೆ ಒಂದು ಶಿಲಾ ಪ್ರಭುಪಾದ ಒಂದು ಇದು ಕೊಟ್ಟಿದ್ದಾರೆ, ವ್ಯವಸ್ಥೆ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಅದನ್ನ ಪ್ರತಿಯೊಬ್ಬರು ಸ್ವೀಕರಿಸಬೇಕು ಅಂತ ನಮ್ಮ ಉದ್ದೇಶ. ಹರೇ ಕೃಷ್ಣ. ತುಂಬಾ ಸಂತೋಷ ಮಾತಾಡಿ. ಹರೇ ಕೃಷ್ಣ. 20 ರೌಂಡ್ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ.